ಸುರಕ್ಷಾ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿ ಬಹುಶಃ ಮಾರ್ಚ್ 3 ರಿಂದ 6ರವರೆಗೆ ಒಂದು ಬಹುದೊಡ್ಡ ಯಾತ್ರೆಯನ್ನ ಮಾಡ್ತಾ ಇದೆ. ಈ ಒಂದು ಯಾತ್ರೆಯಲ್ಲಿ 337 ಕಿಲೋಮೀಟರ್ ವರೆಗೆ ಈ ಯಾತ್ರೆ ನಡೆಯಲಿದ್ದು ಅದರಲ್ಲಿ 97 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. 4 ಜಿಲ್ಲೆಗಳಿಂದ 4 ಸಂಸದರ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ನಡೀತಾ ಇದೆ. ಸೊ ಈ ಯಾತ್ರೆಯ ಉದ್ದೇಶವೇನು ಅಥವಾ ಈ ಯಾತ್ರೆ ಯಾಕಕ್ಕಾಗಿ ಮಾಡ್ತಾ ಇದ್ದಾರೆ, ಈ ಎಲ್ಲದರ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡಲಿಕ್ಕಿದ್ದೇವೆ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ರಾಜ್ಯಕಾರಣಿ ಸದಸ್ಯರಾದಂತಹ ಶ್ಯಾಮಲಾ ಎಸ್ ಕುಂದರ್ ಅವರು. ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಬಹುದೊಡ್ಡ ಯಾತ್ರೆಯನ್ನ ಮಾಡ್ತಾ ಇದೆ. ಬಹುಶಃ ಇಂತಹ ಯಾತ್ರೆಗಳು ಹಲವಾರು ಬಾರಿ ಕೆಲವು ಪಕ್ಷಗಳು ಮಾಡಿರಬಹುದು, ಆದರೆ ಈಗ ಚುನಾವಣೆ ಸಮೀಪಿಸ್ತಾ ಇದೆ. ಸೊ ಚುನಾವಣೆ ಸಮೀಪಿಸ್ತಿರುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಯಾತ್ರೆ ಮಾಡಲಿಕ್ಕೆ ಕಾರಣ ಏನು? ನೀವೇ ಹೇಳಿದಾಗೆ ಬಿಜೆಪಿಯಿಂದ ಹಲವಾರು ಯಾತ್ರೆಗಳು ನಡೆದಿದೆ. ಆದರೆ ಈ ಯಾತ್ರೆಯ ವಿಶೇಷತೆ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಆಡಳಿತ ಬಂತ ಆವಾಗಿನಿಂದ ಈವರೆಗೂ ಸುಮಾರು 25ಕ್ಕಿಂತ ಹೆಚ್ಚು ಕಾರ್ಯಕರ್ತರ ಒಂದು ಕೊಲೆಯಾಗಿದೆ. ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ. ಇವತ್ತು ರಾಜ್ಯದಲ್ಲಿ ಆಡಳಿತ ಬಂದ ನಂತರ ಇಷ್ಟು ಮಂದಿ ಕಾರ್ಯಕರ್ತರ ಕೊಲೆಯಾದಂಥ ಈ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕೊಲೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರದು. ಆ ನಿಟ್ಟಿನಲ್ಲಿ ಜನ ಸುರಕ್ಷಾ ಯಾತ್ರೆಯನ್ನು ನಾವು ಬಿಜೆಪಿ ಕರ್ನಾಟಕದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. 3ನೇ ತಾರೀಕು ಇದು ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಆರಂಭ ಒಂದು ಕಡೆ ಆಗ್ತಾ ಇದೆ. ಅದೇ 3ನೇ ತಾರೀಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಿಂದ ಪ್ರಾರಂಭ ಆಗ್ತಿದೆ. ಈ ಇಡೀ ಒಂದು ಪಾದಯಾತ್ರೆಯ ನೇತೃತ್ವವನ್ನು ನಮ್ಮ ಕೊಡಗು ಜಿಲ್ಲೆಯ ಸಂಸದರಾದಂತಹ ಮೈಸೂರು ಪ್ರತಾಪ್ ಸಿಂಹ ನಾಯ್ಕ್, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್, ನಮ್ಮ ಉಡುಪಿಯ ಸಂಸದರಾದಂತಹ ಶೋಭಾ ಕರಂದ್ಲಾಜೆ, ಉತ್ತರ ಕನ್ನಡದ ಅನಂತ್ ಕುಮಾರ್ ಹೆಗಡೆ ಇವರ ನೇತೃತ್ವದಲ್ಲಿ ನಾವೊಂದು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ನಡೆಸಿದಂತಹ ಈವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಉದ್ದೇಶವೇ ಬೇರೆ ಇತ್ತು. ಆದರೆ ಚುನಾವಣೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ಎಣಿಸ್ಬೋದು ಚುನಾವಣೆಗೋಸ್ಕರ ಬಿಜೆಪಿಯವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅಂತ. ಆದರೆ ಈ ಪಾದಯಾತ್ರೆ ಭಾವನಾತ್ಮಕ ಒಂದು ಸಂಬಂಧ ಹೊಂದಿರ್ತದೆ. ಯಾಕೆ ಹೇಳಿದರೆ, ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಮುಂದಿನ ದಿನದಲ್ಲಿ ಇಂತಹ ಕಾರ್ಯಕರ್ತರ ಕೊಲೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರದು. ಕಾನೂನಿನ ಅಡಿಯಲ್ಲಿ ರಕ್ಷಣೆ ಸಿಗಬೇಕು. ಈ ರಾಜ್ಯದಲ್ಲಿರುವಂತಹ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು, ನಮ್ಮ ಯುವಕರಿಗೆ ರಕ್ಷಣೆ ಸಿಗಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಚುನಾವಣೆ ಸಮೀಪಿಸುತ್ತಿದ್ದಂತೆ ಯಾಕೆ ಮಾಡಿದ್ರು? ಬಹುಶಃ ಕಾರ್ಯಕರ್ತರ ಕೊಲೆ ಅನ್ನುವಂಥದ್ದು ಬಹಳ ಹಿಂದೆ ಕೂಡ ಆಗಿದ್ದಂತಹ ವಿಷಯ, ಇತ್ತೀಚೆಗೆ ನಡೆದಿಲ್ಲ. ಆ ಸಂದರ್ಭದಲ್ಲಿ ಯಾಕೆ ಬಿಜೆಪಿ ಈ ರೀತಿಯಾದಂತಹ ಯಾತ್ರೆಯನ್ನು ಕೈಗೊಂಡಿಲ್ಲ? 1 ಕೊಲೆ ಆಯಿತು, 2 ಕೊಲೆ ಆಯಿತು, ನೋಡ್ತಾ ನೋಡ್ತಾ ಇದ್ದ ಹಾಗೆ ತಿಂಗಳಿಗೊಂದು ಕೊಲೆ ಆಗುವಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಇನ್ನೂ ಕೂಡ ನಾವು ಈ ಪಾದಯಾತ್ರೆಯಲ್ಲಿ ಭೇದ ಭಾವ ಮರೆತು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಬೇಕು. ಇನ್ನೂ ಕೂಡ ನಾವು ಕಣ್ಮುಚ್ಚಿ ಕೂತ್ಕೊಂಡ್ರೆ ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕರ್ತರ ಒಂದು ಪರಿಸ್ಥಿತಿಯನ್ನು ನಾವು ನೋಡಬೇಕಾಗ್ಬೋದು, ಇಂಥ ಪರಿಸ್ಥಿತಿ. ಆದ್ದರಿಂದ ಆ ಕಾರ್ಯಕರ್ತರು ಒಂದು ತಾಯಿಯ ಮಗನಾಗಿರ್ತಾನೆ, ಮನೆಯಲ್ಲಿ ಇಡೀ ಒಂದು ಕುಟುಂಬದ ಜವಾಬ್ದಾರಿಯನ್ನು ಆತ ನಡೆಸುವವನಾಗಿರ್ತಾನೆ, ಒಬ್ಬ ಸಹೋದರಿಗೆ ಸಹೋದರನಾಗಿ ಬೆನ್ನೆಲುಬಾಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ಕೇವಲ ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಕ್ಕಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಕೊಲೆ ಆಗ್ತದೆ. ಇನ್ನೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ. ಇದು ಕೊನೆಯದಾಗಿ ನಾವೆಲ್ಲರೂ ಹಿಂದೂಗಳು ಎಚ್ಚೆತ್ತು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಬಹುಶಃ ಈ ಒಂದು ಸಂದರ್ಭ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ತಗೊಳ್ಳುವ, ಬಹಳಷ್ಟು ಕೊಲೆಗಳು ನಡೆಯಿತು. ಕೇವಲ ಹಿಂದೂ ಕಾರ್ಯಕರ್ತರದ್ದಷ್ಟೇ ಅಲ್ಲ, ಬಹಳಷ್ಟು ಅಮಾಯಕ ಮುಸ್ಲಿಂ ಯುವಕರ ಕೊಲೆ ಕೂಡ ಆಯಿತು. ಈ ಬಗ್ಗೆ ಯಾಕೆ ಬಿಜೆಪಿ ಧ್ವನಿ ಎತ್ತುತ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಬಿಜೆಪಿ ಹಿಂದುತ್ವವನ್ನ ತನ್ನ ಚುನಾವಣಾ ಅಸ್ತ್ರವಾಗಿ ಬಳಸ್ತಾ ಇದೆಯಾ? ಹಿಂದುತ್ವದ ನಾವು ಚುನಾವಣಾ ಅಸ್ತ್ರವಾಗಿ ಅನ್ನೋದಕ್ಕಿಂತ ಇಷ್ಟು ಮಂದಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಅದರ ಹಿಂದೆ ಇರುವಂಥವರೆಲ್ಲ ನಮ್ಮ PFI, KFD ಇಂತಹ ಭಯಾನಕ ಸಂಘಟನೆಗಳು ಇದರ ಹಿಂದೆ ಇದೆ. ಆ ಸಂಘಟನೆಯಲ್ಲಿ ಇಷ್ಟು ಕಾರ್ಯಕರ್ತರ ಕೊಲೆ ಆದಾಗ, ಅನೇಕ ಮಂದಿಯನ್ನು ಅವರು ಅರೆಸ್ಟ್ ಮಾಡಿದಾಗ ಅದರಲ್ಲೆಲ್ಲ ಮುಸ್ಲಿಮರಿದ್ದಾರೆ. ಆ ದೃಷ್ಟಿಯಿಂದ ಗಮನಿಸಿದಾಗ ಮುಂದಿನ ದಿನದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಈ ಥರ ಕೊಲೆ ಆಗಬಾರ್ದು. ನಾವು ಹೇಳುವುದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಇರಲಿ, ಈ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ರಕ್ಷಣೆ ಬೇಕು. ಸಮಾಜದಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಲ್ಲಿ ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಬೇಕು. ಆದರೆ ಹಿಂದೂಗಳ ಕೊಲೆ ಆದಾಗ ಈ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅನ್ನೋದು ನಮಗೆ ಬೇಸರ ತಂದಿದೆ.
ಈ ಸರ್ಕಾರದ ಒಂದು ಉಡಾಫೆಯ ಮಾತುಗಳು, ಈ ಸರ್ಕಾರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥ ಮಹಿಳಾ ಅಧಿಕಾರಿಗಳ ಮೇಲೆ ಅವರು ಯಾವ ರೀತಿಯ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಶಿಖಾ ಇರ್ಬೋದು, ಒಳ್ಳೆ ಅಧಿಕಾರಿಗಳು ಅತ್ಯಂತ ದಕ್ಷವಾಗಿ ಅವರು ಕೆಲಸ ಮಾಡ್ತಾ ಇದ್ರೆ ಅಂತಹ ಅಧಿಕಾರಿಗಳಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಆದ್ರಿಂದ ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಇಟ್ಟುಕೊಂಡು ನಾವು ಇವಾಗಲೇ ಪಾದಯಾತ್ರೆಯನ್ನು 1-2 ತಿಂಗಳ ಹಿಂದೆ ಮಾಡಬೇಕು ಅಂತ ಒಂದು ಪಕ್ಷದಿಂದ ಚಿಂತನೆ ಮಾಡಿದ್ದು. 2 ತಿಂಗಳು ತಡ ಆದ ಸಂದರ್ಭದಲ್ಲಿ 2 ಕೊಲೆಗಳೇ ನಡೆದು ಹೋಯಿತು. ದೀಪಕ್ ರಾವ್ ಅವರ ಹತ್ಯೆ ಇರ್ಬೋದು, ಪರೇಶ್ ಮೇಸ್ತಾನ ಹತ್ಯೆ ಇರ್ಬೋದು. ಇಂತಹ ನಾವೇನು ಇನ್ನೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ. ಆದ್ದರಿಂದ ನಾನು ಈ ಒಂದು ಪಾದಯಾತ್ರೆಯಲ್ಲಿ ಎಲ್ಲರೂ ನಾವು ಭೇದ ಭಾವ ಮರೆತು ನಾವೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಜನಸುರಕ್ಷಾ ಯಾತ್ರೆ ಅಂತಲೇ ಹೆಸರು ಕೊಟ್ಟಿದ್ದು. ಇದು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಸುರಕ್ಷೆಗೋಸ್ಕರ BJP ವತಿಯಿಂದ ನಡೀತಾ ಇರುವಂತಹ ಯಾತ್ರೆ. ಎಸ್ ಮೇಡಮ್, ನನ್ನ ಕ್ವಶನ್ ಕೇವಲ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಹಿಡ್ಕೊಂಡು ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಅಮಾಯಕ ಅಶ್ರಫ್ ಅವರ ಕೊಲೆ ಆಯಿತು, ಆ ಬಗ್ಗೆ ಬಿಜೆಪಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಆವಾಗ ಕೂಡ ನಾವು ಅಶ್ರಫ್ ಅವರ ಕೊಲೆ ಆದಾಗ ಕೂಡ ನಮ್ಮ ಸಂಘಟನೆ ಇರ್ಬೋದು, ನಮ್ಮ ಪಾರ್ಟಿ ಇರ್ಬೋದು, ಅವರ ಕೊಲೆ ಆದಾಗ ಕೂಡ ನಾವು ಇದೇ ರೀತಿಯ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ನಾನು ಹೇಳ್ತಾ ಇರೋದು ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಮುಸ್ಲಿಂ ಇರ್ಬೋದು, ಯಾರೇ ಹಿಂದೂ ಇರ್ಬೋದು, ಕಾರ್ಯಕರ್ತರ ಕೊಲೆ ಆಗುವುದನ್ನು ಈ ರಾಜ್ಯದಲ್ಲಿ ನಿಲ್ಲಿಸಬೇಕು. ಪ್ರತಿಯೊಬ್ಬರ ಜೀವಕ್ಕೆ ಕೂಡ ಒಂದು ಏನು ಬೆಲೆ ಅಂತ ಇದೆ. ಈಗ ಸತ್ತವರು ಯಾವನೇ ಕಾರ್ಯಕರ್ತ ಇರಲಿ, ಆ ತಾಯಿಗೆ ಆತ ಒಬ್ಬನೇ ಮಗನಾಗಿರ್ಬೋದು. ಆದ್ರಿಂದ ನಾವು ಯಾರ ಸಾವು ಅನ್ನೋದಕ್ಕಿಂತ ಯಾರ ಸಾವು ಆಗಿದೆ ಅದು ಬೇಕಾದರೆ ಮುಂದಿನ ದಿನದಲ್ಲಿ ಹಿಂದೂ ಕಾರ್ಯಕರ್ತರು ಇರ್ಬೋದು, ಮುಸ್ಲಿಂ ಕಾರ್ಯಕರ್ತರು, ಇಂತಹ ಕೊಲೆಗಳು, ಈ ರೀತಿಯ ಕೊಲೆಗಳು ಆಗಬಾರ್ದು. ನಾನು ಒಂದು ಉದಾಹರಣೆ, BC ರೋಡ್ನಲ್ಲಿ ಶರತ್ ಮಡಿವಾಳ ಅವರ ಹತ್ಯೆ ಆಗಿತ್ತು. ಸಂಘಟನೆಯಲ್ಲಿ ಅವರು ತಮ್ಮ ಪಾಲನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು, ಆ ಒಂದು ಸಂಘಟನೆಯಲ್ಲಿ ಅವರು ತೊಡಗಿಕೊಂಡಿದ್ರು ಅನ್ನುವ ಕಾರಣಕ್ಕೆ ಯಾವ ರೀತಿಯ ಕೊಲೆ ಆಗಿತ್ತು ಅಂತ ಹೇಳಿದರೆ ಅವರ ಅಂಗಡಿ ಬಾಗಿಲನ್ನು ಬಂದ್ ಮಾಡುವಾಗ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ ಈ ವಿಚಾರ. ಆ ರೀತಿ ಅವರ ಕೊಲೆ ಒಂದು ಅಮಾಯಕರ ಕೊಲೆ ಆಗಿದೆ. ಇಷ್ಟು ಕೊಲೆಗಳು ನಡೆದಂಥ ಸಂದರ್ಭದಲ್ಲಿ ಒಂದೇ ರೀತಿ ಕತ್ತನ್ನು ಅವರು ಯಾವ ರೀತಿ ಒಂದು ದುಷ್ಕರ್ಮಿಗಳು ಸಾವು ಮಾಡಿದ್ದಾರೆ ಅಂತ ಹೇಳಿದರೆ, ಕತ್ತನ್ ಅವರು ಹಿಂದಿನಿಂದ ಚೂರಿ ಹಾಕಿ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ. ಎಲ್ಲ ಕೊಲೆಗಳಿಗೂ ಕೂಡ ಸಾಮ್ಯತೆ ಇದೆ. ಆದ್ರಿಂದ ನಮ್ಗೇನು ಅನಿಸ್ತದೆ ಅಂತ ಹೇಳಿದ್ರೆ, ಈ ಕೊಲೆಗಳ ಹಿಂದೆ ಯಾವುದೇ ಒಂದು ಸಂಘಟನೆಯ ಕೈವಾಡ ಇದೆ ಅಲ್ಲ. ಇವತ್ತಿಷ್ಟು ಕೊಲೆಗಳು ಆದಾಗ ಅದರ ಹಿಂದೆ ನಾವು ತೆಗೆದುಕೊಂಡು ಬಂದಾಗ ಯಾರಿದ್ದಾರೆ ಅಂತ ನೋಡುವಾಗ ನಮಗೆ ಮುಸ್ಲಿಮೇತರ ಅನೇಕ ಮಂದಿಯ ಹೆಸರು ಬರ್ತದೆ. ಆದ್ರಿಂದ ನಾವು ಜನರನ್ನು ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಈ ಒಂದು ಪಾದಯಾತ್ರೆಯ ಉದ್ದೇಶವೇನು? ಈ ಒಂದು ಪಾದಯಾತ್ರೆಯನ್ನ ಮಾಡಿ ಮುಂದೆ ಯಾವ ರೀತಿಯ ಬದಲಾವಣೆಗಳಾಗಬೇಕು, ಅಥವಾ ಪ್ರಸ್ತುತ ಇರುವಂತದ್ದು ಯಾವ ರೀತಿಯ ಬದಲಾವಣೆ ಆಗಬೇಕು, ಈ ರೀತಿಯಾದಂತಹ ಒಂದು ಅಜೆಂಡಾಗಳಿರಬಹುದು. ಬಹುಶಃ ಈ ಪಾದಯಾತ್ರೆಯನ್ನ ಯಾತಕ್ಕಾಗಿ ನೀವು ಮಾಡ್ತಾ ಇದ್ದೀರಾ? ಇಷ್ಟು ಮಂದಿ ನಮ್ಮ ಹಿಂದೂ ಯುವಕರ ಒಂದೇ ಒಂದು ಉದ್ದೇಶ, ನಮ್ಮದು ರಾಜ್ಯದಲ್ಲಿ ಏನು ನಮ್ಮ ಯುವಕರ ಕೊಲೆಯಾಗಿದೆ, ಇಷ್ಟು ಮಂದಿ ಕೊಲೆ ಆದದನ್ನು ಆ ಒಂದು ಕೊಲೆಯ ತನಿಖೆಯನ್ನು CBIಗೆ ವಹಿಸಬೇಕು. ಮುಂದಿನ ದಿನದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಬಾರ್ದು. ಜನರನ್ನು ರಕ್ಷಿಸುವ ದೃಷ್ಟಿಯಿಂದ ಜನಸುರಕ್ಷಾ ಯಾತ್ರೆ ಅಂತ ಇಟ್ಟುಕೊಂಡಿದ್ದೇವೆ. ಆದರೆ ಸಮಾಜ ವಿದ್ರೋಹಿ ಈ ಒಂದು ಕೆಲಸದಲ್ಲಿ ದೇಶದ್ರೋಹಿ ಸಂಘಟನೆ ಆದಂತಹ PFI ಹಾಗೂ SDP ನಿಷೇಧಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆದರೆ ಈ ಸರ್ಕಾರ ಒಂದು ಆಡಳಿತಕ್ಕೆ ಬಂದಾಗ ಆ ಸಂಘಟನೆಯಲ್ಲಿರುವಂತಹ ಅನೇಕ ಒಂದು ಕಾರ್ಯಕರ್ತರನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಿಡುಗಡೆಗೊಳಿಸಿದರು. ನಾವು ಯಾವುದನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಿದ್ದೇವಾ, ಅಂತಹ ಒಂದು ಸಂಘಟನೆಗಳ ಕಾರ್ಯಕರ್ತರನ್ನು, ಅದರಲ್ಲಿದ್ದವರನ್ನು, ಬಂಧಿತರಾದವರನ್ನು ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಸರ್ಕಾರ ಹೇಳುತ್ತೆ ಅವರು ಕ್ಲೀನ್ ಚೀಟ್ ಹೊಂದಿದ್ದಾರೆ, ಯಾವುದೇ ರೀತಿಯಾದಂತಹ ಏನು ಆರೋಪಗಳಿಲ್ಲ, ಅವರು ಕ್ಲೀನ್ ಚೀಟ್ ಆಗಿ ನಾವು ಬಿಡುಗಡೆಗೊಂಡಿರುವಂತದ್ದು. ಒಂದು ವೇಳೆ ಅಂಥದ್ದೇ ಸಂದರ್ಭ ಆಗಿದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಒಂದು ಸುರಕ್ಷತೆ ಸರಿಯಾಗಿರ್ಬೇಕಿತ್ತಲ್ಲ. ಯಾಕಾಗಿ ನಮ್ಮ ಕಾರ್ಯಕರ್ತರ ಕೊಲೆ ಆಗಿತ್ತು? ಅದು ಅಮಾಯಕ ಯುವಕರು. ನಾವು ಪ್ರತಿಯೊಂದು ಯುವಕರ ಒಂದು ಚಿತ್ರಣ, ಅವರ ಹಿಂದಿನ ಬ್ಯಾಕ್ಗ್ರೌಂಡು, ಅವರು ಯಾವ ರೀತಿ ಬಾಳಿ ಬಂದಿದ್ರು, ಅವರೇನು ಬೇಕಾ ಅರಳುವ ಹೂಗಳು, ಅವರನ್ನು ಮೊಗ್ಗಿನಲ್ಲೇ ಚಿವುಟಿಸುವಂಥ ಕೆಲಸ. ದೇವರು ಶಿಕ್ಷೆ ಕೊಟ್ಟರೆ ಬೇರೆ ರೀತಿ, ಆದರೆ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಕೊಡೋದು ಇದು ಒಂದು ದುರಂತ ಮತ್ತು ಅಪರಾಧ ಕೂಡ ಹೌದು. ಎಸ್, ನಿಮ್ಮ ಈ ಒಂದು ಅಜೆಂಡಾದಲ್ಲಿ PFI ಹಾಗೂ SDP ನಿಷೇಧಿಸಬೇಕು ಅನ್ನುವಂಥದ್ದಿದೆ. ಬಹುಶಃ ನಿಮ್ಮ ಏನು ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಅದೇ ರೀತಿಯಾದಂತಹ ಸಂಘಟನೆಗಳು. ಆದರೆ ಇದು ಯಾವ ಒಂದು ಸಂಘಟನೆಗಳನ್ನ ಬ್ಯಾನ್ ಮಾಡಬಾರ್ದು, ಕೇವಲ PFI ಹಾಗೂ SDP ನಿಷೇಧಿಸಬೇಕು ಅನ್ನುವಂಥ ಒಂದು ಅಜೆಂಡಾ. ನೀವು ನಮ್ಮ ಬಜರಂಗ ದಳದ ಇರ್ಬೋದು, ಹಿಂದೂ ಜಾಗರಣೆ, ಇದನ್ನು ನೀವು ಖಂಡಿತ ಅದಕ್ಕೆ ತುಲನೆ ಮಾಡಬೇಡಿ. ನಾನು ನಿಮ್ಮ ಹತ್ರ ನೇರವಾಗಿ ಹೇಳ್ತಾ ಇದ್ದೇನೆ. ಇಷ್ಟು ಕೊಲೆಗಳು ಆದಂತಹ ಸಂದರ್ಭದಲ್ಲಿ ಅದರ ಹಿಂದಿನ ವ್ಯಕ್ತಿಗಳು ಯಾರು ಅಂತ ಕಂಡುಕೊಂಡಾಗ ನಮಗೆ ಈ ಸಂಘಟನೆ PFI ಮತ್ತು SDP ಸಂಘಟನೆ ಇದೆ ಅಂತ ನಮಗೆ ತೋರಿ ಬರ್ತಾ ಇದೆ. ಆದರೆ ಅಮಾಯಕ ಹಿಂದೂಗಳ ಮೇಲೆ ಕೇಸ ಹಾಕಿಕೊಳ್ಳುವುದು, ಈ ರೀತಿ ಒಂದು ಪೊಲೀಸರ ಒಂದು ನೇತೃತ್ವವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಪೊಲೀಸರ ಮೇಲೆ ದಬ್ಬಳಿಕೆಯನ್ನು ಮಾಡೋದು, ಇದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ನ ಆಡಳಿತ ನಾವು ತುಂಬ ವರ್ಷದಿಂದ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಈ ಸಿದ್ದರಾಮಯ್ಯನ ಸರ್ಕಾರ ಯಾವ ರೀತಿ ಆಡಳಿತ ಅಂತ ಹೇಳಿದರೆ ಒಂದು ಉಡಾಫೆಯ ಸರ್ಕಾರ.
ಆ ಸರ್ಕಾರದಲ್ಲಿ ನಾವಿಷ್ಟು ಕಾರ್ಯಕರ್ತರ ಕೊಲೆ ಆಗಿದ್ದಕ್ಕೆ ಅದನ್ನು ಯಾವ ರೀತಿ ಅವರೊಂದು CBIಗೆ ವಹಿಸುವಂಥ ದಿಟ್ಟ ನಿರ್ಧಾರವನ್ನು ಮಾಡಬೇಕಾ, ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಶಂಸೆ ಮಾಡಬೇಕಾ, ಈ ಕೆಲಸದಲ್ಲಿ ಈ ಸರ್ಕಾರ ಕೈ ಹಾಕ್ತಿಲ್ಲ. ಆದ್ದರಿಂದ ಜನರೆಲ್ಲ ಎಚ್ಚೆತ್ತಿದ್ದೇವೆ. ನಾವು ಕಾರ್ಯಕರ್ತರು ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ಖಂಡಿತವಾಗಿ ಕೂಡ ಮುಂದಿನ ದಿನದಲ್ಲಿ ಇಂತಹ ಹಲವಾರು, ಇವತ್ತು ಬೇರೆ ದೇಶದಲ್ಲಿ ನಾವು ಕೊಲೆಗಳನ್ನು ಕೇಳ್ತಾ ಇದ್ದೇವೆ. ಈ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ನಾವು ಇಂತಹ ವಿಚಾರವನ್ನು ಕೇಳಿದ್ದೇವೆ. ಆದರೆ ಪಕ್ಕದ ಜಿಲ್ಲೆಗೆ ಬಂದಂತಹ ಇಂತಹ ಒಂದು ಕೃತ್ಯ ನಮ್ಮ ಜಿಲ್ಲೆಗೆ ಬರಬೇಕಾದ್ರೆ ಹೆಚ್ಚು ಹೊತ್ತು ಬೇಕಾಗಿಲ್ಲ. ಆದ್ದರಿಂದ ನಮ್ಮ ಜಿಲ್ಲೆಯ ಎಲ್ಲ ಜನತೆಯನ್ನು ಎಚ್ಚರಿಸುವ ದೃಷ್ಟಿಯಿಂದ ನಮ್ಮ ಜಿಲ್ಲೆಯ ಜನರ ರಕ್ಷಣೆಗಾಗಿ ಒಂದು ರಾಜಕೀಯ ಪಕ್ಷವಾಗಿ ಜನರ ರಕ್ಷಣೆಯನ್ನು ಮಾಡುವಂಥ ಕೆಲಸದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. PFI ಮತ್ತು KFDಯನ್ನು ಈ ಮೊದಲು ಕೂಡ ನಿಷೇಧ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಬಾರಿ ಕೇಳಿ ಬಂದಿತ್ತು. ಬಟ್ PFI ಹಾಗೂ KFDಯ ಬಗ್ಗೆ ಈ ಬಗ್ಗೆ ವಿಚಾರ ತಂದಿಟ್ಟಾಗ ಅವ್ರು ಹೇಳೋದಂದ್ರೆ ಸಂಘ ಪರಿವಾರಗಳು ನಿಷೇಧ ಆದರೆ ಮಾತ್ರ ನಮ್ಮ ಒಂದು ಸಂಘ ಪರಿವಾರ ನಿಷೇಧ ಆಗ್ಬೋದು. ಹಾಗೆ ನಾವು ಯಾವುದೇ ಒಂದು ಉಗ್ರಕೃತ್ಯ ಅಥವಾ ಕೊಲೆಯಲ್ಲಿ ನಾವಂತೂ ತೊಡಗಿಕೊಂಡಿಲ್ಲ, ಸುಖ ಸುಮ್ಮನೆ BJP ಅಥವಾ ಸಂಘ ಪರಿವಾರದವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈ ನಮ್ಮ ಒಂದು ಸಂಘಟನೆ ಅಥವಾ ನಮ್ಮ ಒಂದು ಸಾಮಾಜಿಕ ಕಾರ್ಯ ಅಥವಾ ಕಳಕಳಿಗಳನ್ನು ಯಾರು ಕೂಡ ಗುರುತಿಸ್ತಾ ಇಲ್ಲ, ಕೇವಲ ಕೊಲೆ ಇಂತಹದಕ್ಕೆಲ್ಲ ನಮ್ಮ ಒಂದು ಸಂಘಟನೆಗೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ವಾದ. ಖಂಡಿತವಾಗಿ ನೋಡಿ, ಆ ವಿಚಾರವನ್ನು ನಾವು ಒಪ್ಪತಕ್ಕದಲ್ಲ. ಯಾಕೆ ಹೇಳಿದರೆ, ಹಿಂದೂ ಸಂಘಟನೆಗಳ ಕೆಲಸ, ನಾವು ಒಂದು ಸಣ್ಣ ಗ್ರಾಮದಲ್ಲಿರ್ಬೋದು ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದೇವೆ, ಇಂತಹ ಕೊಲೆಗಳಿಗೆ ಎಲ್ಲಿ ಕೂಡ ಹಿಂದೂ ಸಂಘಟನೆಗಳು ಪ್ರಚೋದನೆ ಕೊಟ್ಟಿಲ್ಲ. ಆದರೆ ಇಲ್ಲಿ ನಡೆದಂಥ ಕೊಲೆ ವಿಚಾರದಲ್ಲಿ ಈ ಸಂಘಟನೆಗಳ ಕೈವಾಡ ಇದೆ ಅನ್ನೋದು ನೇರವಾಗಿ ಕಾಣ್ತಾ ಇದ್ರೂ ಕೂಡ ಸರ್ಕಾರ ಯಾವ ಕ್ರಮ ಕೈಗೊಳ್ತಾ ಇಲ್ಲ. ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ, ಎಲ್ಲಿ ಅಂತಹ ವಿಚಾರಗಳಿದೆ? ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಬೆಳೆದಂತಹ, ಈಗ ರಾಜಕೀಯ ಪಕ್ಷವಾಗಿ ನಾವು BJP ಕೆಲಸ ಮಾಡ್ತಾ ಇದೆ, ಅದರ ಅಡಿಯಲ್ಲಿ ಅನೇಕ ಸಂಸ್ಥೆಗಳು ಬೆಳೆದುಕೊಂಡಿದೆ. ಎಲ್ಲೂ ಕೂಡ ಇಂತಹ ಪಾಠವನ್ನು ಹೇಳಿಕೊಡುವಂತಹ ಪರಿಪಾಠ ಇಲ್ಲ ನಮಗೆ. ಆದರೆ ನಾವು ಅಲ್ಲಿ ಸಹಾಯ ಮಾಡ್ತೇವೆ. ನಮ್ಮ ಸಮಾಜವನ್ನು ಬೆಳೆಸುವ ದೃಷ್ಟಿಯಿಂದ ಸಮಾಜದ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತಹ ಕೆಲಸ ಕಾರ್ಯವನ್ನು ನಮಗೆ ಹೇಳಿಕೊಟ್ಟಿದೆ. ಇಂತಹ ಒಂದು ಎಲ್ಲೂ ಕೂಡ ನಮ್ಮ ಸಂಘಟನೆ, ಹಿಂದೂ ಸಂಘಟನೆಯ ವಿಚಾರ ಬಂದಾಗ ಎಲ್ಲೂ ನಮ್ಮ ಸಂಘಟನೆಯಲ್ಲಿ ನಾವು ಅವರಿಗೆ ಹೊಡೀರಿ ಇವರಿಗೆ ಹೊಡೀರಿ ಇಂತಹ ವಿಚಾರವನ್ನು ನಾವು ಎಲ್ಲಿ ಹೇಳ್ತಾ ಇಲ್ಲ. ಒಟ್ಟಾಗಿ ಬಾಳ್ಬೇಕು, ಎಲ್ಲ ನಾವು ಹೇಳಿಕೊಟ್ಟದಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿಕೊಟ್ಟಂತಹ ಒಂದು ವಿಚಾರವನ್ನು, ಸಂಘದವರು ಹೇಳಿಕೊಟ್ಟಂತಹ ವಿಚಾರವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಎಲ್ಲೂ ಕೂಡ ಅವರಿಗಾಗಿ ಇವರಿಗಾಗಿಲ್ಲ. ಆದರೆ ಇಡೀ ಸಮಾಜದಲ್ಲಿ ನಾನು ಹೇಳುದು ಎಲ್ಲ ಸಮುದಾಯದವರು ನಾವು ಒಟ್ಟಾಗಿ ಇರ್ತೇವೆ. ಆದರೆ ಇಂತಹ ಕೊಲೆಗಳು ಹಿಂದೂ ಜನರ ಮೇಲೆ ಆದಾಗ ಆ ಹಿಂದಿನ ಶಕ್ತಿ ಯಾವುದು ಅಂತ ಗೊತ್ತಿದ್ದಾಗ ಅದನ್ನು ನಿಷೇಧಿಸುವಂತಹ ಕೆಲಸವನ್ನು ಸರ್ಕಾರ ಮಾಡದಿದ್ದರೆ ವಿರೋಧ ಪಕ್ಷದವರಾಗಿ ನಾವು ಜನರ ಪರವಾಗಿ ನಿಲ್ಲುವಂಥ ಕೆಲಸವನ್ನು BJP ಮಾಡ್ತಾ ಇದೆ ಇವತ್ತು. ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಯಾರು ಆರೋಪಿಗಳಿದ್ದಾರೆ ಅವರಿಗೆ ತಕ್ಕದಾದಂತಹ ಆಕ್ಷನ್ಗಳನ್ನು ನಾವು ತಗೊಂಡಿದ್ದೇವೆ ಅನ್ನುವಂಥದ್ದು. ಅವರು ಅಂತಹ ಆ್ಯಕ್ಷನ್ ಅನ್ನು ತೆಗೆದುಕೊಂಡಿದ್ರೆ ಇದುವರೆಗೆ ಇಷ್ಟು ಇಲ್ಲಿ ಕೊಲೆಗಳು ಖಂಡಿತ ಆಗ್ತಾ ಇರಲಿಲ್ಲ. ನಿಮಗೆ ನಾನು ಇಲ್ಲಿ ಒಂದು ದಿನಾಂಕವನ್ನು ಹೇಳಿ ಮಾಡ್ತೇನೆ ನೋಡಿ. 2015 ಫೆಬ್ರವರಿ 19ರಂದು ಶಿವಮೊಗ್ಗದ ಕಾರ್ಯಕರ್ತ ವಿಶ್ವನಾಥ್ ಅವರ ಹತ್ಯೆ ಆಯಿತು. ಅಕ್ಟೋಬರಲ್ಲಿ ಬಜರಂಗ ದಳದ ಮುಖಂಡ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಅಕ್ಟೋಬರ್ 9ಕ್ಕೆ ಆದದ್ದು. ಅಕ್ಟೋಬರ್ 11 ಎಷ್ಟು ದಿನ ಆಗಿದೆ ನೋಡಿ, ಅಕ್ಟೋಬರ್ 11ರಂದು ಮಡಿಕೇರಿಯ ಕುಟ್ಟಪ್ಪ ಅವರ ಹತ್ಯೆ ಆಯಿತು. ಇದಾದ ನಂತರ ಈ ರೀತಿ ಹತ್ಯೆಗಳ ಸಂಖ್ಯೆ ತಿಂಗಳೊಂದಕ್ಕೆ ಆಗ್ತಾ ಇದೆ. ಮೊನ್ನೆ ನಾವು 2018 ಜನವರಿ 3ಕ್ಕೆ ದೀಪಕ್ ರಾವ್ ಅವರ ಹತ್ಯೆ ಕಂಡಿದ್ದೇವೆ. 2018 ಜನವರಿ 31 BJP ಕಾರ್ಯಕರ್ತ ಶಿವಾಜಿನಗರದ ಸಂತೋಷ್ ಅವರ ಕೊಲೆಯನ್ನು ಕಂಡಿದ್ದೇವೆ. ನಾವು ಎಷ್ಟು ಹೊತ್ತು ಸುಮ್ಮನೆ ಕೂತ್ಕೊಳ್ಬೋದು ಹೇಳಿ? ಒಂದು ನೀರಿನ ತೆರೆ ಬಂದಾಗ ಯಾರೇ ಇರಲಿ ಎಷ್ಟು ಸಹಿಸ್ಬೋದು ಅಂತ ಹೇಳಿದರೆ ಅದು ಮೂಗಿನವರೆಗೆ ನೀರು ಬರ್ಬೋದು, ಅಲ್ಲಿವರೆಗೆ ಸಹಿಸ್ಬೋದು. ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಎಚ್ಚೆತ್ತುಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಆ ರೀತಿಯ ಕೆಲಸವನ್ನು ನಮ್ಮ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನಮಗೆ ಈ ಸರ್ಕಾರಕ್ಕೆ ಗೊತ್ತಿದೆ, ಇಲ್ಲಿ ಒಳ್ಳೆಯ ಆಡಳಿತ ಮಾಡಿದರೆ ಅದಕ್ಕೆ ಪ್ರಶಂಸೆ ಕೊಡುವಂತಹ ಪ್ರಶ್ನೆಯೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಒಂದು ಕಡೆ ನಾವು ನಮ್ಮ ಗೃಹ ಸಚಿವರ ಒಂದು ಹೇಳಿಕೆಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ನಾವು ಇಂತಹ ಒಂದು ಗೃಹ ಸಚಿವರನ್ನು ಪಡೆದಿದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸತ್ತವರು ತುಂಬ ಮಂದಿ ಸಾಯ್ತಾರೆ, ದಿನ ಹೀಗೆ ಆಗ್ತಾ ಇರ್ತದೆ ಅನ್ನೋ ಒಂದು ಉಡಾಫೆಯ ಮಾತು. ಇಷ್ಟು ಸಿಲ್ಲಿಯಾಗಿ ಇವತ್ತು ಕೊಲೆಗಳು ಬೇರೆಯವರ ಮನೆಯಲ್ಲೇ ಆಗಿರ್ಬೋದು, ಅದು ನಮ್ಮ ಹತ್ತಿರ ನಮ್ಮ ಕಾಲಬುಡಕ್ಕೆ ನಮ್ಮವರದ್ದೇ ಆದಾಗ ಆ ನೋವನ್ನು ಯಾರು ಪಡೆದಿದ್ದಾರೆ ನೋಡಿ, ಅದು ಅವರಿಗೆ ಗೊತ್ತು. ಇವತ್ತು ಅಂತಹ ನೋವನ್ನು ಪಡೆದಂತಹ ತಾಯಂದಿರಿಗೆ ಬೆಂಗಾವಲಾಗಿ ನಿಂತು ನಾವು ಈ BJP ಕೆಲಸ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಬೇಕು. ಬೇರೆ ಜಿಲ್ಲೆಯಲ್ಲಿ ಆದಂತಹ ಇಂತಹ ಘಟನೆಗಳು ನಮ್ಮ ಜಿಲ್ಲೆಗೆ ಬರಬಾರ್ದು. ಆದ್ದರಿಂದ ಎಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಯಲ್ಲೂ ಕೂಡ
ಇಂತಹ ಅಮಾನಯಕ ಹಿಂದೂ ಕಾರ್ಯಕರ್ತರ ಕೊಲೆ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡೇ ನಾವು ಪಾದಯಾತ್ರೆಯನ್ನು ಇಟ್ಟುಕೊಂಡಿದ್ದೇವೆ. ನಿಮ್ಮ ಒಂದು ಉದ್ದೇಶದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತೊಗೆಯಬೇಕು ಅನ್ನುವಂಥದ್ದು ಕೂಡ ಒಂದಾಗಿದೆ. ಒಳ್ಳೆಯ ಆಡಳಿತವನ್ನು ಕೊಟ್ಟರೆ ಯಾರೇ ಆಗಿರಲಿ, ಯಾವುದೇ ಸರ್ಕಾರ ಇರಲಿ, ಪಕ್ಷಭೇದವಾಗಿ ನಾನು ಹೇಳ್ತಾ ಇದ್ದೇನೆ, ಒಳ್ಳೆಯ ಆಡಳಿತವನ್ನು ಕೊಟ್ಟರೆ, ಒಳ್ಳೆಯ ಅಧಿಕಾರವನ್ನು ಅವರು ಕೊಟ್ಟರೆ ಜನರಿಗೆ ಖಂಡಿತ ಕೂಡ ನಾವು ಅದನ್ನು ಬೆಂಬಲಿಸ್ತೇವೆ. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಒಂದು ಸಂದರ್ಭದಲ್ಲಿ ತಂದಿದ್ರು. ತುರ್ತು ಪರಿಸ್ಥಿತಿಯನ್ನು ಅವರು ತಂದಾಗ ಅದೆಲ್ಲರನ್ನು ನಾವು ವಿರೋಧಿಸಿ ನಿಂತಿದ್ದೆವು. ಬೇರೆ ವಿಚಾರ ಬಂದಾಗ ವಾಜಪೇಯಿ ಅವರೇ ಇಂದಿರಾ ಗಾಂಧಿಯನ್ನು ದುರ್ಗೆ ಅಂತ ಸಂಬೋಧನೆ ಮಾಡಿದರು. ಅಂತಹ ಒಳ್ಳೆಯ ಗುಣ ನಮ್ಮ ನಾಯಕರಲ್ಲಿ ಇದೆ. ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿದಾಗ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಅದನ್ನು ನಾವು ಅಪ್ರಿಷಿಯೇಟ್ ಮಾಡುವಂಥ ಗುಣ ನಮ್ಮ ನಾಯಕರಲ್ಲಿದೆ. ಆದರೆ ಎಲ್ಲಿ ಅದು ತೊಂದರೆ ಆಗ್ತದೆ, ನಮ್ಮ ಕಾರ್ಯಕರ್ತರ ಕಾಲಬುಡಕ್ಕೆ ಬರ್ತದೆ, ನಮ್ಮ ಕಾಲಬುಡಕ್ಕೆ ಬರ್ತದೆ ಅಂತ ಹೇಳುವಾಗ ನಾವೆಲ್ಲ ಕಾರ್ಯಕರ್ತರು, BJP ಕಾರ್ಯಕರ್ತರು ಮಾತ್ರ ಅಲ್ಲ, ಇವತ್ತು ಸಮಾಜದ ಎಲ್ಲ ಕಾರ್ಯಕರ್ತರು ಕೂಡ ಎದ್ದು ನಿಂತಿದ್ದಾರೆ. ಆದರೆ ನೇರವಾಗಿ BJPಯವರು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಎಲ್ಲ ಸಂಘಟನೆಯನ್ನು ತೊಡಗಿಸಿಕೊಂಡು ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಜನ ಸುರಕ್ಷಾ ಯಾತ್ರೆಯನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಜನ ಸುರಕ್ಷಾ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಒಂದು ಬಹಳ ದೊಡ್ಡವಾದಂತಹ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬಹುಶಃ ಇದು 4 ಜಿಲ್ಲೆಗಳ ಒಟ್ಟು ಬಿಜೆಪಿ ಕಾರ್ಯಕರ್ತರು ಸೇರಿಕೊಂಡು ಬಹಳ ಒಂದು ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಶ್ಯಾಮಲಾ ಎಸ್ ಕುಂದರ್ ಅವರು ಇದ್ದಾರೆ. ಇವಾಗಲೇ ನಾವು ಹೇಳಿದ್ವಿ ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತೊಗೆಯಬೇಕು ಅನ್ನುವಂಥದ್ದು ಕೂಡ ಈ ಒಂದು ಪಾದಯಾತ್ರೆಯಲ್ಲಿದೆ. ಸೊ ಹಲವಾರು ಒಂದು ಉದ್ದೇಶಗಳಿದೆ ಈ ಒಂದು ಪಾದಯಾತ್ರೆಯಲ್ಲಿ. ಸೊ ಯಾವ್ಯಾವ ಉದ್ದೇಶಗಳನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ? ಹಿಂದುತ್ವ ಹಾಗೂ ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಬಲಿದಾನಗೈದಂತಹ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಹಿಂದೂ ವಿರೋಧಿ ಸಿದ್ದರಾಮಯ್ಯನ ಈ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೊಗೆಯುವ ಸಂಕಲ್ಪವನ್ನು ತೊಟ್ಟು ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಸೊ ಈ ಒಂದು ಉದ್ದೇಶ, ಸೊ ಇದಕ್ಕೆ ಯಾವ್ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಬಹುಶಃ ಯೋಗಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಸೊ ಯಾವ್ಯಾವ ರೀತಿಯಾದಂತಹ ಈ ಒಂದು ಕಾರ್ಯಕ್ರಮದ ಅಜೆಂಡಾ ಏನು, ಹಾಗೆ ಯಾವ್ಯಾವ ರೀತಿಯಾದಂತಹ ಪ್ರಿಪ್ರೇಷನ್ಸ್ಗಳು ನಡೀತಾ ಇದೆ? ಈಗಾಗಲೇ ಉತ್ತರ ಕನ್ನಡದ ಅಂಕೋಲದಿಂದ ಪ್ರಾರಂಭವಾದಂತಹ ಪಾದಯಾತ್ರೆ ಒಂದು ಕಡೆ ನಾವು ಯಾವ ರೀತಿ ಹಾಕಿಕೊಂಡಿದ್ದೇವೆ ಅಂತ ಹೇಳಿದರೆ, ಸರಿಸುಮಾರು 3 ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಒಂದು ಕಡೆ ಸಮಾಗಮ ಹೊಂದಿಕೊಂಡು ಅಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಂತರ ಇನ್ನೊಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ. ಈ ಕಡೆ ಮಡಿಕೇರಿ ಜಿಲ್ಲೆಯಿಂದ ಅಲ್ಲಿಂದ ಪ್ರಾರಂಭವಾಗಿದೆ. ಯಾವ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಗ್ತದೆ ಅಲ್ಲಿಯ ನೇತೃತ್ವವನ್ನು ಅಲ್ಲಿಯ ಸಂಸದರು, ನಮ್ಮ BJPಯ ಅಧ್ಯಕ್ಷರು, ಕಾರ್ಯಕರ್ತರು ತೆಗೆದುಕೊಂಡಿದ್ದಾರೆ. ಪಾದಯಾತ್ರೆಯಲ್ಲಿ ಒಟ್ಟಾಗಿ ನಮ್ಮ ಸಂಘ ಪರಿವಾರದ ಎಲ್ಲ ಸಂಘಟನೆಯ ನಾವು ತಾಯಂದಿರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಿದ್ದೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಇದಕ್ಕೆ ಈಗಾಗಲೇ ಪೂರ್ವ ತಯಾರಿ ಕೂಡ ಮಾಡಿಯಾಗಿದೆ. ಒಂದು ಹಂತದಲ್ಲಿ ಬೈಂದೂರಿನ ಪಾದಯಾತ್ರೆ 5ನೇ ತಾರೀಕು ಸೋಮವಾರ ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಗ್ತದೆ. ಬೈಂದೂರಿನ ಪಾದಯಾತ್ರೆ ಪ್ರಾರಂಭ ಆದ ನಂತರ ಅದು ಉಪ್ಪುಂದದಲ್ಲಿ ಅಲ್ಲಿ ಸಮಾವೇಶ ಆಗ್ತದೆ. ಸಮಾವೇಶ ಮುಗಿದ ನಂತರ ಇಲ್ಲಿ ಕುಂದಾಪುರದಿಂದ ಅದೇ ದಿನ ಕುಂದಾಪುರದಿಂದ ಪಾದಯಾತ್ರೆ ಶುರುವಾಗ್ತದೆ. 12 ಗಂಟೆಗೆ ಶಾಸ್ತ್ರಿ ಸರ್ಕಲ್ನಲ್ಲಿ ಸಮಾರೋಪ ಆಗ್ತದೆ. ಆ ನಂತರ 3:30ಕ್ಕೆ ಅದೇ ದಿನ ಉಡುಪಿಯಲ್ಲಿ ಕರಂಬಳ್ಳಿ ಸಂಜೀವ್ ಶೆಟ್ಟರ ಪುತ್ಥಳಿ ಇದೆ ಅಂಬಾಗಿಲಲ್ಲಿ, ಅಲ್ಲಿಂದ ಪ್ರಾರಂಭಗೊಂಡಂತಹ ಪಾದಯಾತ್ರೆ ಕಿನ್ನಿಮುಲ್ಕಿ ಜಂಕ್ಷನ್ವರೆಗೆ ಬಂದು ಅಲ್ಲಿ ನಾವು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಈ 2-3 ಕಿಲೋಮೀಟರ್, ಕನಿಷ್ಠ ಒಂದು 5 ಕಿಲೋಮೀಟರ್ ಒಳಗಡೆ ಇಷ್ಟು ಪಾದಯಾತ್ರೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಪ್ರಮುಖರು, ಮುಖಂಡರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಯಾರಿಗೆಲ್ಲ ಪಾದಯಾತ್ರೆಗೆ ಪಾಲ್ಗೊಳ್ಳಲು ಅಸಾಧ್ಯ ಆಗ್ತದೆ ಅವರೆಲ್ಲ ಈ ನಮ್ಮ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಮರುದಿನ ಮಂಗಳವಾರ 6ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಕಾಪು ಕ್ಷೇತ್ರದ ಪಾದಯಾತ್ರೆ ಕಟ್ಪಾಡಿಯಿಂದ ಪ್ರಾರಂಭವಾಗಿ ಕಾಪುನಲ್ಲಿ ಸಮಾಗಮಗೊಳ್ತದೆ.
ಕಾಪುನಲ್ಲಿ ಒಂದು ಬೃಹತ್ ಸಮಾವೇಶ ಅಲ್ಲಿ ಹಾಕಿಕೊಂಡ ನಂತರ ಮಧ್ಯಾಹ್ನ ನಾವೆಲ್ಲ ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರು ಮಂಗಳೂರು ನಾವು ಜ್ಯೋತಿ ವೃತ್ತಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ನೆಹರು ಮೈದಾನ ಸೇರ್ಲಿಕ್ಕಿದ್ದೇವೆ. ಈ ಪಾದಯಾತ್ರೆಯನ್ನು ಉದ್ದೇಶಿಸಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಬೂತುಗಳಲ್ಲಿ ಯಾವ ರೀತಿ ಕಾರ್ಯಕರ್ತರನ್ನು ಹೊರಡಿಸಬೇಕು, ಎಲ್ಲೆಂದಿ ಹೊರಡಿಸಬೇಕು ಅನ್ನುವಂಥ ಎಲ್ಲ ಪೂರ್ವ ತಯಾರಿಗಳು ಆಗಿದೆ. ಪ್ರತಿಯೊಂದು ಪಂಚಾಯಿತಿಗೂ ಕೂಡ ಇಷ್ಟಿಷ್ಟು ಸಂಖ್ಯೆಯ ಎಲ್ಲ ಕಾರ್ಯಕರ್ತರು ಹೊರಡುವ ದೃಷ್ಟಿಯಿಂದ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನಮ್ಮ ಬೂತಿನಿಂದ ಪ್ರತಿಯೊಬ್ಬರು ಕೂಡ ಭಾಗವಹಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕರ್ತರನ್ನು ತೊಡಗಿಸಿಕೊಳ್ಬೇಕು ಅನ್ನುವಂಥ ಮಟ್ಟಿಗೆ ಎಲ್ಲ ತಯಾರಿಗಳು ನಮ್ಮ BJP ವತಿಯಿಂದ ಪರಿವಾರದ ಎಲ್ಲ ಸಂಘಟನೆಯ ಮುಖಾಂತರ ಒಂದು ಹಂತದಲ್ಲಿ ನಡೀತಾ ಇದೆ. ವಿಶೇಷವಾಗಿ ಮಹಿಳೆಯರ ಒಂದು ತಂಡ, ಯುವ ಮೋರ್ಚಾದ ಒಂದು ತಂಡ, ಇವರು ಕೂಡ ತಮ್ಮದೇ ಆದಂತಹ ಒಂದು ಈ ಸಂಘಟನೆಯ ಕೆಲಸದಲ್ಲಿ ತೊಡಗಿಕೊಂಡು ಅವರದ್ದು ಸಂಖ್ಯೆ ಕೂಡ ಹೆಚ್ಚಿಸುವ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟು ಈ ಒಂದು ಪಾದಯಾತ್ರೆಯಲ್ಲಿ ಒಟ್ಟು ಎಷ್ಟು ಜನರು ಭಾಗವಹಿಸುವಂತಹ ಒಂದು ನಿರೀಕ್ಷೆಗಳಿದೆ? ನಾವು ಪ್ರತಿಯೊಂದು ಕ್ಷೇತ್ರಕ್ಕೆ ಕನಿಷ್ಠ ನಾವು 10,000 ಸಂಖ್ಯೆಯನ್ನು ಸೇರಿಸಬೇಕಂತ ಆಲೋಚನೆ ಮಾಡ್ತಾ ಇದ್ದೇವೆ. ಈ ಪಾದಯಾತ್ರೆಯಲ್ಲಿ ಸುಮಾರು 10,000ಕ್ಕಿಂತ ಸಂಖ್ಯೆಯನ್ನು ಸಮಾವೇಶದಲ್ಲಿ ಪಾದಯಾತ್ರೆಯಲ್ಲಿ ಸೇರಿಸಿಕೊಳ್ಳುವ ದೃಷ್ಟಿಯಿಂದ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಸರಿಸುಮಾರು 210, 203, 215 ಈ ರೀತಿ ಬೂತ್ಗಳಿವೆ ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ. ಪ್ರತಿ ಬೂತಿನಿಂದ ಕನಿಷ್ಠ ಒಂದು 50 ಸಂಖ್ಯೆಯನ್ನು ಹೊರಡಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮತ್ತು ಈ ಪಾದಯಾತ್ರೆಗೆ ನಾವು ತಯಾರಿ ಮಾಡೋಕ್ಕಿಂತ ಜಾಸ್ತಿಯಾಗಿ ತಾವಾಗಿಯೇ ಹೊರಡುವ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕೇಳಿದರೆ ಇಷ್ಟು ನಾವು ಪಾದಯಾತ್ರೆ ಮಾಡಿದಾಗ ರಾಜಕೀಯವಾಗಿ ಏನಾದರೂ BJPಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಚುನಾವಣೆ ದೃಷ್ಟಿಯಿಂದ ಅಂತ ಹೇಳ್ಬೋದು. ಆದರೆ ಈ ಪಾದಯಾತ್ರೆಯಲ್ಲಿ ನಾವು ವಿಶೇಷವಾಗಿ ಹೇಳ್ತಾ ಇದ್ದೇವೆ, ಇದು ಜನ ಸುರಕ್ಷಾ ಯಾತ್ರೆ. ನಮ್ಮ ಹಿಂದೂ ಕಾರ್ಯಕರ್ತರ ಏನು ಕೊಲೆ ಆಗಿದೆ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಡೆಸುವಂತಹ ಪಾದಯಾತ್ರೆ. ನಾವು ಈ ಹಿಂದೆ ಮಾಡಿದಂಥ ಪಾದಯಾತ್ರೆಗೂ ಈ ಪಾದಯಾತ್ರೆಗೂ ತುಂಬ ವ್ಯತ್ಯಾಸವಿದೆ. ಇಷ್ಟು ಹೊತ್ತಿನ ಪಾದಯಾತ್ರೆಯಲ್ಲಿ ನಾವೊಂದು ಸಂತೋಷಭರಿತವಾಗಿ ಅದರಲ್ಲಿ ಪಾಲ್ಗೊಳ್ತಿದ್ದೆವು. ಆದರೆ ಈ ಪಾದಯಾತ್ರೆಯಲ್ಲಿ ನಮಗೆ ಒಂದು ಕಡೆ ನೋವಿದೆ. ಭಾವನಾತ್ಮಕವಾಗಿ ನಾವೆಲ್ಲ ಕಾರ್ಯಕರ್ತರು ಇದರಲ್ಲಿ ತೊಡಗಿಕೊಳ್ತಾ ಇದೆ. ಒಂದು ಮನೆಯಲ್ಲಿ ಆದಂತಹ ಅನ್ಯಾಯ ಇನ್ನೊಂದು ಮನೆಗೆ ಆಗಬಾರ್ದು. ಮುಂದಿನ ದಿನದಲ್ಲಿ ಇನ್ನೊಂದು ನಮ್ಮ ಹಿಂದೂ ಕಾರ್ಯಕರ್ತರ ಕೊಲೆ ಆಗಬಾರ್ದು. ಅವರಿಗೆ ರಕ್ಷಣೆ ಸಿಗಬೇಕನ್ನುವಂತಹ ನಿಟ್ಟಿನಲ್ಲಿ ಒಂದು ಭಾವನಾತ್ಮಕವಾದಂತಹ ಪಾದಯಾತ್ರೆಯಲ್ಲಿ ನಾವು ಈ ಬಾರಿ ಪಾಲ್ಗೊಳ್ತಾ ಇದ್ದೇವೆ. ಎಸ್ ಎಸ್ ಚುನಾವಣಾ ಹತ್ರ ಬರ್ತಾ ಇದೆ. ಸೊ ಈಗಾಗಲೇ ಕುಮಾರ ಪರ್ವ ಶುರುವಾಗಿದೆ, ಅವರ ಏನು ಜನಾಶೀರ್ವಾದ ರ್ಯಾಲಿಗಳು ಶುರುವಾಗಿದೆ. ಈ ಮಧ್ಯೆ BJP ಕೂಡ ಹಲವಾರು ಪರಿವರ್ತನಾ ರ್ಯಾಲಿಯನ್ನ ಮಾಡ್ಕೊಂಡಿತ್ತು. ಸೊ ಇಂತಹ ಒಂದು ಪಾದಯಾತ್ರೆಗಳು ಒಂದು ಚುನಾವಣಾ ದೃಷ್ಟಿಯನ್ನ ಇಟ್ಕೊಂಡೇ ಮಾಡ್ಕೊಂಡಿರುವಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಮತವನ್ನು ಗಳಿಸಬೇಕು, ತಮ್ಮ ಮತ ಬೆಂಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಈಗ ಪ್ರಸ್ತುತ ಇರುವಂತಹ ಸರ್ಕಾರ ತಮ್ಮ ಒಂದು ರಾಜಕೀಯ ಪ್ರಚಾರಕ್ಕಿರಬಹುದು. ಸೊ ಇಂತಹದೆಲ್ಲ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರು. ಬಟ್ ನಿಮ್ಮ ಈ ಜನಸುರಕ್ಷಾ ಯಾತ್ರೆ ಅನ್ನುವಂಥದ್ದು ಕೇವಲ ಏನು ಅನ್ಯಾಯಕ್ಕೊಳಗಾದಂತಹ ಹಿಂದೂ ಕಾರ್ಯಕರ್ತರ ಕೊಲೆ ಇಂತಹದ್ದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೆಯಾ? ಸೊ ಅಥವಾ ಏನಾದರೂ ಇದರಲ್ಲಿ ರಾಜಕೀಯ ಉದ್ದೇಶಗಳೇನಾದರೂ ಇರಬಹುದಾ? ಮುಂದೆ ಬರುವಂತಹ ಒಂದು ಚುನಾವಣೆಗೆ ಇದೆಲ್ಲಾದರೂ ಅಡಿಗಲ್ಲು ಅಥವಾ ಅಡಿಪಾಯ ಆಗಬಹುದಾ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಷ್ಟು ಕೊಲೆ ಆಗಿದೆ, ಇಷ್ಟು ಒಂದು ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಆಗಿದೆ. ಇಂತಹ ಒಂದು ವಿಚಾರವನ್ನೆಲ್ಲ ಗಮನಿಸಿದಾಗ ರಾಜ್ಯದ ಜನರು ಕೂಡ ಒಂದು ಕಡೆ ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವ ರೀತಿಯ ಆಡಳಿತ ಇದೆ, ಯಾವ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಜನರು ಗಮನಿಸ್ತಾ ಇದ್ದಾರೆ. ಇವತ್ತು ನಾವು ಹಿಂದೂ ಕಾರ್ಯಕರ್ತರ ಕೊಲೆ ಆದದ್ದು ಹಿಂದುತ್ವಕ್ಕಾಗಿ ನಾವು ಈ ಪಾದಯಾತ್ರೆ ಮಾಡಿಕೊಳ್ಳುವುದು ಜನಸುರಕ್ಷಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಉದ್ದೇಶ ಕೂಡ ಇದೆ, ಈ ಇಂತಹ ಸರ್ಕಾರವನ್ನು ಕಿತ್ತೋಗಬೇಕು ಅನ್ನೋಂಥ ಉದ್ದೇಶ ಕೂಡ ಇಟ್ಕೊಂಡಿದ್ದೇವೆ ನಾವು. ಯಾಕಂತ ಹೇಳಿದರೆ ನಾನು ಆವಾಗಲೇ ಹೇಳಿದ್ದೆ, ಒಂದು ವೇಳೆ ಸರ್ಕಾರ ಒಳ್ಳೆಯದನ್ನು ಮಾಡಿದರೆ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನು ಹೊಗಳ್ಬೋದು, ಎಲ್ಲಿ ಕೂಡ ನಾವು ಹೇಳ್ತೇವೆ. ಆದರೆ ಈ ಸರ್ಕಾರದಲ್ಲಿ ಆದಂತಹ ತೊಂದರೆಯನ್ನು ಅವರೇ ಅದನ್ನು ನಾವು ಮಾಡಿದ್ದು ಸರಿ ಅನ್ನೋದನ್ನು ಬಿಂಬಿಸ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಳ್ಳೆಯ ಆಡಳಿತ ನೀಡಿದಂತಹ ಮಹಿಳಾ ಅಧಿಕಾರಿಗಳಿಗೆ ಇರ್ಬೋದು, ಕಾರ್ಯಕರ್ತರ ಮೇಲೆ ಇರ್ಬೋದು, ಈ ರೀತಿಯ ತೊಂದರೆ ಆದದನ್ನು ಜನರು ಕೂಡ ನೋಡ್ತಾ ಇದ್ದಾರೆ. ಇವತ್ತು ಈ ದೃಷ್ಟಿಯನ್ನು ಇಟ್ಟುಕೊಂಡೇ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ವಿಶೇಷವಾಗಿ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು, ಜಾತಿಗಳ ಮಧ್ಯೆ, ಗುಂಪುಗಳ ಮಧ್ಯೆ ಒಂಥರ ವಿಷ ಬೀಜವನ್ನು ಹುಟ್ಟು ಮಾಡಿ ಅಲ್ಲಿಂದಲೇ ಜಾತಿಗಳ ಮಧ್ಯೆ ಭೇದ ಭಾವವನ್ನು ಮಾಡುವಂಥ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಇವೆಲ್ಲದಕ್ಕೂ ಒಂದೇ ಉತ್ತರ ಅಂತ ಹೇಳಿದರೆ ನಾವೆಲ್ಲ ಕಾರ್ಯಕರ್ತರು ಮತ್ತು ಜನರು ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಒಂದು ಕಡೆ ನೋಡೋದಾದರೆ 2 ರಾಜ್ಯದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಏನೂ ಇಲ್ಲದಂತಹ ತ್ರಿಪುರದಲ್ಲಿ ಕೂಡ ಇವತ್ತು BJPಯ ತಾವರೆ ಅರಳಬೇಕಂತಾದರೆ ಅಲ್ಲಿಯ ಕಾರ್ಯಕರ್ತರ ಸಂಘಟನೆಯ ಸಾಮರ್ಥ್ಯ ಎಷ್ಟಿರ್ಬೋದು, ನಾಯಕರು ಅಲ್ಲಿ ಎಷ್ಟು ಪರಿಶ್ರಮ ಹಾಕಿರ್ಬೋದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ.
ನಾವೆಲ್ಲ ನಮ್ಮ ನಾಯಕರಿರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಕಿತ್ತೊಗಬೇಕು. ಯಾವುದೇ ಕಾರಣಕ್ಕೂ ಮುಂದಿನ ದಿನದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಆಡಳಿತಕ್ಕೆ ಇಲ್ಲೇ ಕೊನೆಗಾಡಬೇಕು. ಇದು ಕಾಂಗ್ರೆಸ್ನ ಕೊನೆಯ ಮೊಳೆ ಆಗಬೇಕು, BJP ನೇತೃತ್ವದ ಆಡಳಿತ ಬರಬೇಕು ಅಂತ. ಇನ್ನೊಂದು ವಿಚಾರ ನಾನು ಹೇಳ್ತೇನೆ, ಈ ಹಿಂದೆ BJP ನೇತೃತ್ವದ ಆಡಳಿತ ಕೂಡ ನಾವು ಕೂಡ ಕೊಟ್ಟಿದ್ವಿ ರಾಜ್ಯದಲ್ಲಿ. ನಾವು ಒಂದು 5 ವರ್ಷ ರಾಜ್ಯದಲ್ಲಿ ಆಡಳಿತ ಮಾಡಿದ್ವಿ. ಆದರೆ ನಾವು ಯಾವ ರೀತಿ ಆಡಳಿತ ಮಾಡಿದ್ವಿ, ಮಠ ಮಂದಿರಗಳ ಅಭಿವೃದ್ಧಿಗಾಗಿ ಅನುದಾನ ಇರ್ಬೋದು, ಈ ಸರ್ಕಾರದಲ್ಲಿ ಅಷ್ಟು ಸಿಕ್ಕಿಲ್ಲ. ಮಠ ಮಂದಿರವನ್ನೇ ಖಾಸಗೀಕರಣ ಮಾಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ನಮ್ಮ ಭಾವನೆಗಳು ಏನಿದೆ ಅದನ್ನು ಒಪ್ಪುವಂಥ ಪರಿಸ್ಥಿತಿ ಸಿದ್ದರಾಮಯ್ಯನವರು ಇಲ್ಲ. ಮೂಢನಂಬಿಕೆ ಅಂತ ಹೇಳಿ ಅದನ್ನೇ ನಿಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ಜನರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮುಂದಿನ ಬಾರಿ ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಅವರು ಆಡಳಿತ ಮಾಡಬಹುದೆಂದು ಜನರು ಕೂಡ ತೀರ್ಮಾನ ಮಾಡಿದ್ದಾರೆ. ಯಡಿಯೂರಪ್ಪನವರ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಇದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ತಂದರು, ಸಂಧ್ಯಾ ಸುರಕ್ಷಾ ತಂದರು. ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆಲ್ಲ ಕೊಟ್ಟರು ಯೋಜನೆಯನ್ನು. BPL ಪಟ್ಟಿಯಲ್ಲಿ ಯಾರೆಲ್ಲ ಬರ್ತಾರೆ, ಅದು ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, SC ಇರಲಿ, ST ಇರಲಿ, ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ನಾವು BJP ಅವರು ಯೋಜನೆಯನ್ನು ಕೊಟ್ಟಿದ್ದೇವೆ. ಆದರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಯೋಜನೆಯನ್ನು ತಂದರು, ಶಾದಿ ಭಾಗ್ಯ ಯೋಜನೆ ತಂದರು. ಕೇವಲ ಮುಸ್ಲಿಂ ಜಾತಿಯ ಹೆಣ್ಣು ಮಕ್ಕಳನ್ನು ಓಲೈಸುವ ದೃಷ್ಟಿಯಿಂದ ಅವರಲ್ಲಿ ಮಾತ್ರ ಆ ಅನುದಾನವನ್ನು ಕೊಟ್ಟರು. ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ, ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ನಾನು ಕೂಡ ಖಡಕ್ಕಾಗಿ ಕೇಳ್ತಾ ಇದ್ದೇನೆ, ಇತರ ಹಿಂದುಳಿದ ವರ್ಗದಲ್ಲಿ, ಇತರ ಜಾತಿಯಲ್ಲಿ ಕೂಡ ಅದಕ್ಕಿಂತ ಬಡವ ಹೆಣ್ಣು ಮಕ್ಕಳು ಇದ್ದಾರೆ ನಮ್ಮ ಸಮಾಜದಲ್ಲಿ. ಅವರಿಗೂ ಕೂಡ ಅದೇ ರೀತಿಯ ಒಂದು ಶಾದಿ ಭಾಗ್ಯ ಯೋಜನೆ ಬಿಟ್ಟು ಮಾಂಗಲ್ಯ ಭಾಗ್ಯ ಯೋಜನೆ ಅಂತ ಕೊಡ್ಬೋದಿತ್ತಲ್ಲ ಅವರಿಗೆ. ಒಂದು ಪ್ರವಾಸ ಭಾಗ್ಯ ಯೋಜನೆಯನ್ನು ಕೊಟ್ಟರು. ಯಾರಿಗೆ ಪ್ರವಾಸ ಭಾಗ್ಯ ಯೋಜನೆಯನ್ನು ಕೊಟ್ಟರು ನೋಡಿ, ಅದರಲ್ಲಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ. ಇವತ್ತು ನಾವು ಶಾಲೆಗಳಿಗೆ ಹೋಗುವಾಗ ಎಲ್ಲ ಮಕ್ಕಳನ್ನು ಒಟ್ಟಿಗೆ ನಾವು ಕರ್ಕೊಂಡು ಹೋಗ್ತೇವೆ. ಯಾರಿಗೂ ಕೂಡ ಅಲ್ಲಿ ನೀನು ಈ ಜಾತಿಯವ, ನೀನು ಈ ಜಾತಿಯವ ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಕೇವಲ ಹಿಂದುಳಿದವರಿಗಾಗಿ ಪ್ರವಾಸ ಭಾಗ್ಯ ಕೊಟ್ಟು ಅಲ್ಲಿ ಮೇಲ್ವರ್ಗದ ಮಕ್ಕಳಲ್ಲಿ ಇರ್ತಾರೆ. ಇವತ್ತು ಮಕ್ಕಳಲ್ಲಿ ಕೂಡ ಜಾತಿ ಭೇದವನ್ನು ಉಂಟು ಮಾಡುವಂಥ ವ್ಯವಸ್ಥೆ ಈ ಸರ್ಕಾರ ಮಾಡಿಕೊಟ್ಟಿದೆ. ಇದನ್ನೇ ನಾನು ಹೇಳ್ತಾ ಇರೋದು, ನಾವು ಕೂಡ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೇವೆ, ಯಾವ ರೀತಿ ಯೋಜನೆ ಕೊಟ್ಟಿದ್ದೇವೆ, ಇವರು ಆಡಳಿತ ಮಾಡಿದ್ದಾರೆ, ಯಾವ ರೀತಿ ಯೋಜನೆ ಕೊಟ್ಟಿದ್ದಾರೆ. ಈ ರೀತಿಯ ವಿಚಾರವನ್ನು, ಇಂತಹ ನಿರ್ಧಾರವನ್ನು ಜನರು ಕೂಡ ಇವತ್ತು ಗಮನಿಸ್ತಾ ಇರ್ತಾರೆ. ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಜನ ಸುರಕ್ಷಾ ಯಾತ್ರೆ ಹಿಂದೂ ಕಾರ್ಯಕರ್ತರು ಇಷ್ಟು ಕೊಲೆ ಆದದಕ್ಕೆ ನಾವು ಅದನ್ನು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಏನು ಈ ಮುಸ್ಲಿಮೇತರ ಕೆಲವು ಸಂಘಟನೆಗಳಿದೆ, PFI ಇಂಥ ಸಂಘಟನೆಗಳನ್ನು ನಿಷೇಧಿಸಬೇಕು ಅನ್ನುವಂತಹ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ BJP ನೇತೃತ್ವದ ಆಡಳಿತ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಇದೆಲ್ಲವನ್ನು ಒಟ್ಟಾಗಿಟ್ಟುಕೊಂಡು ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇಂತಹ ಒಂದು ಪಾದಯಾತ್ರೆಗಳನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಎಲ್ಲಾದರೂ ಅನಿಸ್ತಾ ಇದೆಯಾ? ಕಲಿಯುಗೆ ಸಂಘೆ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದಿಂದ ಯಾವುದೇ ಒಂದು ಇಂತಹ ಒಂದು ಕುಮ್ಮಕ್ಕಿಗೆ ಅವರ ಹತ್ರ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ, ಪ್ರಜಾಪ್ರಭುತ್ವದ ಈ ನಾಡಿನಲ್ಲಿ ಪ್ರಜೆಗಳೇ ಈ ದೇಶದ, ಈ ರಾಜ್ಯದ ಅವರ ನಿರ್ಧಾರವೇ ಅಂತಿಮವಾದದ್ದು. ಪ್ರಜೆಗಳು ಮನಸ್ಸು ಮಾಡಿದರೆ, ಕಾರ್ಯಕರ್ತರು ಮನಸ್ಸು ಮಾಡಿದರೆ, ಜನರು ತೀರ್ಮಾನ ಮಾಡಿದರೆ, ಅವರು ಒಂದು ಕಡೆ ಸಿಡಿದೆದ್ರೆ ಯಾವ ರೀತಿಯ ನ್ಯಾಯವನ್ನು ಒದಗಿಸಿಕೊಡ್ಬೇಕನ್ನುವ ತೀರ್ಮಾನಕ್ಕೆ ಬಂದರೆ ಅದನ್ನು ಎದುರಿಸುವ ನಿಟ್ಟಿನಲ್ಲಿ ಯಾರಿಂದ ಕೂಡ ಸಾಧ್ಯ ಇಲ್ಲ. ಇವತ್ತು ನಾವು ಒಂದು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗೆ ಹೇಳ್ತಾರೆ, ಒಂದು ತೀರ್ಮಾನವನ್ನು ತೆಗೆದುಕೊಂಡೆವು ಅಂತ ಆದರೆ ಆ ತೀರ್ಮಾನವು ಗುರಿ ಮುಟ್ಟುವ ತನಕ ನಾವು ನಿಲ್ಲುವುದಿಲ್ಲ. ಇವತ್ತು ಪ್ರಜೆಗಳು ತೀರ್ಮಾನ ಮಾಡಿದ್ದಾರೆ, ಕಾರ್ಯಕರ್ತರು ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇಂತಹ ರೀತಿಯಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಲೆ ಆಗಬಾರ್ದು. ಈ ಸರ್ಕಾರದಿಂದ ಭೇದ ಭಾವದ ಒಂದು ರಾಜಕೀಯ ಭೇದ ಭಾವ, ಜಾತಿಯನ್ನು ಒಡೆಯುವಂತಹ ಕೆಲಸ, ಈ ರೀತಿಯ ಒಂದು ಕೆಲಸಗಳು ಈ ಸರ್ಕಾರದಾದರೆ ಇದು ಇಲ್ಲಿಗೆ ಕೊನೆಗಾಳಬೇಕು, ಇದು ಮುಂದೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಜನರು ಕೂಡ, ಕರ್ನಾಟಕದ ಜನರು ಇರ್ಬೋದು, ಕಾರ್ಯಕರ್ತರು ಎಚ್ಚೆತ್ತುಕೊಂಡಿದ್ದಾರೆ. ಪ್ರತಿಯೊಬ್ಬರು ಇವತ್ತು ನಾವು ಮನೆ ಮನೆಗೆ ಭೇಟಿ ಹೋದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಹಿಂದೆ ದನವನ್ನು ನಾವು ಮನೆಯಿಂದ ಹೊರಗಡೆ ಮೇವಿಗೆ ಬಿಡ್ತಿದ್ರು, ಕೊಟ್ಟಿಗೆಯಲ್ಲಿ ಕಟ್ತಿದ್ರು. ದನ ಎಷ್ಟೊತ್ತಿಗೆ ಬರ್ತಾ ಇತ್ತು ಅಂತ ಕೇಳಿದರೆ ಅವರಿಗೆ ಅದರ ಚಿಂತೆ ಇರ್ತಿಲ್ಲ. ದನ ಮನೆಗೆ ಬಂದು ಹಾಯಾಗಿ ಬರ್ತಿತ್ತು, ಅಕ್ಕಚ್ಚು ಕುಡಿತಿತ್ತು, ಮತ್ತೆ ಅದು ಪುನಃ ಅದೊಂದು ಕಾಡಿಗೆ ಹೋಗಿ ಬರ್ತಿತ್ತು. ಆದರೆ ಇವತ್ತು ಕೊಟ್ಟಿಗೆಯಲ್ಲಿರುವಂತಹ ಹಸುವನ್ನು, ಕೊಟ್ಟಿಗೆಯಲ್ಲಿರುವಂತಹ ದನವನ್ನು ನಮ್ಮ ಎದುರಿಗೆ ನೇರವಾಗಿ ತೆಗೆದುಕೊಂಡು ಹೋಗ್ತಾರಂತಾದರೆ ನಮ್ಮ ರಾಜ್ಯದ ಪರಿಸ್ಥಿತಿ, ನಮ್ಮ ಜಿಲ್ಲೆಯ ಪರಿಸ್ಥಿತಿ, ಇದು ನಮ್ಮ ಹಳ್ಳಿಯಲ್ಲೇ ಆಗಿದೆ. ನಾನು ಇದನ್ನು ನೀವು ರಾಜ್ಯದ ಬೇರೆ ಭಾಗ ಅಂತ ತಿಳಿಸ್ಕೊಳ್ಬೇಡಿ. ಉಡುಪಿ ಜಿಲ್ಲೆಯ ಹಳ್ಳಿಯ ಭಾಗದಲ್ಲಿ ಇಂತಹ ಕೆಲಸಗಳು ಆಗ್ತಾ ಇದೆ. ಹಿಂದೆ ನಾವು ಹಿಂದೆ ನೋಡ್ತಾ ಇರುವಾಗ ಬೀದಿಯಲ್ಲಿ ತುಂಬ ದನ ಕಾಣ್ತಾ ಇದ್ದೇವೆ.
ಆದರೆ ಇತ್ತೀಚೆಗೆ ನೀವು ಒಂದು 11 ಗಂಟೆ 12 ಗಂಟೆಗೆ ಹೋಗಿ ನೋಡುವ, ಎಲ್ಲಿಯಾದರೂ ನಿಮಗೆ ದನ ಕಾಣಲಿಕ್ಕೆ ಸಿಗ್ತದ? ಭಯದ ವಾತಾವರಣ ಇದೆ. ಇವತ್ತು ಕೊಟ್ಟಿಗೆವರೆಗೆ ಬಂದು ದನವನ್ನು ಕದ್ದೊಯ್ಯುವಂತಹ ಕೆಲಸ ಕಾರ್ಯ ಮಾಡ್ತಾರೆ. ಈ ರೀತಿ ದನ ಕದ್ದೊಯ್ದವರಿಗೆ ಸರ್ಕಾರ ನೇರವಾಗಿ ಪರಿಹಾರ ಒಮ್ಮೆಲೆ ಕೊಡ್ತಾರೆ. ಕಸಬ್ನಿಗೆ ಒಮ್ಮೆಲೆ ಅವರು ಪರಿಹಾರವನ್ನು ಕೊಟ್ಟಿದ್ರು. ಆದರೆ ಹಿಂದೂ ಕಾರ್ಯಕರ್ತರ ಹತ್ಯೆಯಾದಾಗ ಈ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಲಿಕ್ಕೆ ಕೂಡ ಹಿಂದು ಮುಂದೆ ನೋಡ್ತಾ ಇದೆ. ಇನ್ನೊಂದು ಮಾತು ನನಗೆ ನೆನಪು ಬರ್ತಾ ಇದೆ. ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಅಂತ ಹೇಳಿದರೆ, ಮಾಧ್ಯಮದಲ್ಲಿ ಒಂದು ಸಲ ಮಾತಾಡುವಾಗ ಈ ರಾಜ್ಯದಲ್ಲಿ ಯಾರೇ ಅನ್ಯಾಯ ಮಾಡಿರಲಿ ಅಂತಹ ಹಿಂದೂ ಕಾರ್ಯಕರ್ತರಾಗಿರಲಿ ಅಥವಾ ಅವರಿಗೆ ಬೇರೆ ವರ್ಡ್ ಹೇಳಲಿಕ್ಕೆ ಬರ್ತಾ ಇಲ್ಲ. ಕಾರ್ಯಕರ್ತರು ಅನ್ಯಾಯ ಯಾರು ಹಿಂದೂ ಮಾಡಿರ್ಬೋದು, ಮುಸ್ಲಿಂ ಮಾಡಿರ್ಬೋದು, ಯಾರು ತಪ್ಪು ಮಾಡ್ತಾರೆ ಅವರಿಗೆ ನಾವು ದಂಡನೆಯನ್ನು ಕೊಡ್ತೇವೆ, ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಮಾಡ್ತೇವೆ. ಆದರೆ ಇವತ್ತು ಮುಸ್ಲಿಮರ ಹೆಸರನ್ನೇ ಹೇಳಲಿಕ್ಕೆ ಹಿಂದೂ ಮುಂದೆ ನೋಡ್ತಾ ಇರುವಂಥ ಸಿದ್ದರಾಮಯ್ಯ ಈ ಸರ್ಕಾರ ನಮಗೆ ಬೇಕಾ? ರಾಜಕೀಯ ಅಂತ ಹೇಳಿದರೆ ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿವರೆಗೆ ಅಂತ ಹೇಳಿದರೆ ಚುನಾವಣೆವರೆಗೆ ರಾಜಕೀಯ. ಚುನಾವಣೆ ಆದ ನಂತರ ಎಲ್ಲ ಜನರನ್ನು ಆ ಒಂದು ರಾಜಕೀಯ ವ್ಯಕ್ತಿ ಯಾರೇ ಇರ್ಬೋದು, ಅವನು ಯಾವ ಪ್ರದೇಶವನ್ನು ಪ್ರತಿನಿಧಿಸ್ತಿದ್ದಾನೆ ಎಲ್ಲರನ್ನು ಕೂಡ ಒಂದೇ ರೀತಿಯಾಗಿ ಕಾಣಬೇಕು. ಆದರೆ ಈ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿಂದಲೇ ಭೇದ ಭಾವವನ್ನು ಹುಟ್ಟುಹಾಕುವಂಥ ಕೆಲಸ ಕಾಂಗ್ರೆಸ್ಸಿನ ನೇತೃತ್ವದ ಈ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ ಚುನಾವಣಾ ಪ್ರಚಾರ ಅನ್ನುವಂಥದ್ದು ಬಹಳ ಜೋರಾಗಿಯೇ ನಡೀತಾ ಇದೆ. ಬಹುಶಃ ಇತ್ತೀಚೆಗಷ್ಟೇ ಮೋದಿಯವರು ಬಹಳ ಬಾರಿ ಮಂಗಳೂರಿಗೆ ಬಂದರು, ಅಮಿತ್ ಶಾ ಅವರು ಬಂದರು. ಸೊ ಕರಾವಳಿಯನ್ನು ಎಲ್ಲೋ ಒಂದು ಕಡೆ ಪ್ರತಿಷ್ಠೆಯ ಕಣವಾಗಿ ಪ್ರತಿಯೊಂದು ಪಕ್ಷಗಳು ಒಂದು ರೀತಿಯಾಗಿ ಏನು ಥಿಂಕ್ ಮಾಡಿದೆ, ಇದೊಂದು ರೀತಿಯ ಪ್ರತಿಷ್ಠೆಯ ಕಣ ಅನ್ನುವಂಥದ್ದು. ಹಾಗೆ ಕಳೆದ ಬಾರಿ ಬಂದಂತಹ ರಿಸಲ್ಟ್ ಈ ಬಾರಿ ಬರಬಾರ್ದು ಅನ್ನುವಂಥದ್ದು ಕೂಡ ವಿಪಕ್ಷಗಳಿಗಿದೆ, ಬಿ ಜೆ ಪಿಗಾಗಿರ್ಬೋದು. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿ ಜೆ ಪಿ ಮಂಗಳೂರಿನಲ್ಲಿ ಈ ರೀತಿಯ ಪಾದಯಾತ್ರೆಯ ಸಭೆಯನ್ನು ಹಮ್ಮಿಕೊಂಡಿದೆಯಾ? ಕೇವಲ ಮಂಗಳೂರನ್ನೇ ಯಾಕೆ, ಅಂಕೋಲದಿಂದ ಕೊಡಗು ಅಲ್ಲಿಂದ ಕೂಡ ಪಾದಯಾತ್ರೆಗಳನ್ನು ಮಾಡ್ತಾ ಇದೆ. ಆದರೆ ಸಮಾವೇಶ ಅನ್ನುವಂಥದ್ದು ಮಂಗಳೂರಿನಲ್ಲಿ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಪುನಃ ಬಿ ಜೆ ಪಿ ಕರಾವಳಿಯನ್ನು ಪ್ರತಿಷ್ಠೆಯ ಕಣವಾಗಿ ಮತ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಹುಟ್ಕೊಳ್ತದೆ. ನಾವು ಈ ಹಿಂದಿನ ಬಾರಿ ವಿಧಾನಸಭೆಯ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರವನ್ನು ಕಳೆದುಕೊಂಡಿದ್ದೇವೆ. ಉಡುಪಿ ಜಿಲ್ಲೆ ಗಮನಿಸಿದರೆ ನಮಗೆ ನಮ್ಮ ಶಾಸಕರು ಇರೋದು ಕಾರ್ಕಳದಲ್ಲಿ ಒಬ್ಬರು, ಕುಂದಾಪುರದಲ್ಲಿ ಪಕ್ಷೇತರರಾಗಿ ಇದ್ದಿದ್ರು. ಆದರೆ ಈ ಹಿಂದೆ ನಾವು ನಮ್ಮ ಶಾಸಕರನ್ನು ಹೊಂದಿದ್ವಿ. ನಮ್ಮ ಸರ್ಕಾರ ಆಡಳಿತ ಹೊಂದಿದಾಗ ನಮ್ಮ ಶಾಸಕರನ್ನು ನಾವು ಉಡುಪಿ ಭಾಗದಲ್ಲಿ ಹೊಂದಿದ್ವಿ, ಬೇರೆ ಭಾಗದಲ್ಲಿ ಕಾಪುನಲ್ಲಿ ಹೊಂದಿದ್ವಿ, ಎಲ್ಲ ಭಾಗದಲ್ಲಿ ನಾವು ಶಾಸಕರನ್ನು ಹೊಂದಿದ್ವಿ. ಆಗ ಯಾವ ರೀತಿಯ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಜನರಿಗೆ ಈಗ ಕೂಡ ನೆನಪಿದೆ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ, ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಈ ಜಿಲ್ಲೆಯ ಮಂತ್ರಿಯಾಗಿದ್ದರು. ನಮ್ಮ ಜಿಲ್ಲೆಯ ಮಂತ್ರಿಯಾಗಿ ಆವಾಗ ಈ ಭಾಗದ ಶಾಸಕರನ್ನೆಲ್ಲ ಸೇರಿಸಿಕೊಂಡು ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಿದ್ರೆ ಅವತ್ತೊಂದು ಪಕ್ಷಿ ನೋಟ ಇತ್ತು ಅವರ ಹತ್ರ. ಅಭಿವೃದ್ಧಿ ಆಗಬೇಕಿದ್ರೆ ಯಾವ ರೀತಿ ಅಭಿವೃದ್ಧಿ ಯಾವ ಕ್ಷೇತ್ರದಲ್ಲಿ ಆಗಬೇಕು, ಹೇಗೆ ಆಗಬೇಕು ಅನ್ನುವಂಥ ಚಿಂತನೆ ಇತ್ತು ಅವರ ಹತ್ರ. ಆ ರೀತಿ ಉಡುಪಿ ಜಿಲ್ಲೆಯನ್ನಾಗಿ ಅವರು ಮಾಡಿ ತೋರಿಸಿದ್ದಾರೆ. ಜನರಿಗೆ ಗೊತ್ತಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಇರುವಾಗ ಯಾವ ರೀತಿಯ ಒಂದು ಆಡಳಿತ, ಆವಾಗ ಬಂದಂತಹ ಕೆಲಸ ಕಾರ್ಯ ಕಾಮಗಾರಿಗಳಿರ್ಬೋದು, ನಮಗೆ ಕೆಲವು ಕಣ್ಣೆದುರು ಕಾಣುವಂಥದ್ದು ಉಡುಪಿಯ ಜಿಲ್ಲಾ ಕಚೇರಿ ಇರ್ಬೋದು. ಇಡೀ ರಾಜ್ಯಕ್ಕೆ ಇವತ್ತು ನಮ್ಮ ಜಿಲ್ಲಾ ಕಚೇರಿ ಮಾದರಿಯಾಗಿದೆ. ಎಲ್ಲ ಇಲಾಖೆಗಳು ಕೂಡ ಒಂದೇ ಅಡಿಯಲ್ಲಿ ಬರುವಂಥ, ಒಂದೇ ಸೂರಿನ ಅಡಿಯಲ್ಲಿ ಬರುವಂಥ ಜಿಲ್ಲಾ ಕೇಂದ್ರ ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ. ಇಂತಹ ಒಂದು ಕಲ್ಪನೆ ಬರಬೇಕಾಗಿದೆ. ವಿ ಎಸ್ ಆಚಾರ್ಯ ಅವರ ಚಿಂತನೆ ಹೇಗಿತ್ತು, ಅವರ ಒಂದು ಗರಡಿಯಲ್ಲಿ ಅವರ ಒಂದು ಚಿಂತನೆಯಲ್ಲಿ ಪಳಗಿದಂಥ ಅವರು ಮಾರ್ಗದರ್ಶನ ಮಾಡ್ತಿದ್ರು. ಅಭಿವೃದ್ಧಿ ಅಂತ ಹೇಳಿದರೆ ಹೇಗೆ, ಕ್ಷೇತ್ರದಲ್ಲಿ ಹೇಗೆ ಮಾಡಿ ತೋರಿಸ್ಬೋದು ಅನ್ನೋದನ್ನು ಆವಾಗ ಶಾಸಕರು, ಮಂತ್ರಿಗಳು, ನಮ್ಮ ಮಂತ್ರಿಗಳು ಎಲ್ಲ ಕಡೆ ಮಾಡಿ ತೋರಿಸಿದ್ದಾರೆ. ಇವತ್ತು ನಾವು ಕಂಡಾಗ ಅಂತಹ ಅಭಿವೃದ್ಧಿ ನಮಗೆ ಎಲ್ಲಿ ಕಾಣ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದ ಅನುದಾನದ ಅಡಿ CRF ಫಂಡಿನಲ್ಲಿ ಅನೇಕ ಕಾಮಗಾರಿಗಳು ಬಂದಿದೆ. ಅನೇಕ ಕಾಮಗಾರಿಗಳು ಅದು ಕೇಂದ್ರದ ಒಂದು ನೇರವಾಗಿ ಕೇಂದ್ರದಿಂದ ಬರುವಂಥ ಅನುದಾನ. ಆದರೆ ಅದು ರಾಜ್ಯಕ್ಕೆ ಬರುವಾಗ ರಾಜ್ಯದವರು ಅದನ್ನು ಅನುಷ್ಠಾನಗೊಳಿಸಬೇಕಾದದ್ದು ಅವರ ಕೆಲಸ. ಅದು ಆವಾಗ ಆ ಕ್ಷೇತ್ರದ ಶಾಸಕರು ಯಾರಿದ್ದಾರೆ ಅವರಿಗೆ ಸೇರ್ತದೆ. ಆದರೆ ಕೇಂದ್ರದ ಅನುದಾನವನ್ನು ನಾವೇ ರಾಜ್ಯ ಸರ್ಕಾರದವರೇ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅಲ್ಲಲ್ಲಿ ದೊಡ್ಡ ಬ್ಯಾನರನ್ನು ಹಾಕಿಕೊಂಡು ಅಲ್ಲಲ್ಲಿ ನಾವೇ ಮಾಡಿದ್ದು ಕೆಲಸ ಕಾರ್ಯ ಅಂತ ಹೇಳಿಕೊಂಡು ಗುದ್ದಲಿ ಪೂಜೆ ಮಾಡ್ತಾ ಇರುವಂಥ ಈ ಜಿಲ್ಲೆಯ ಕಾಂಗ್ರೆಸ್ಸಿನ ಶಾಸಕರು ಕೆಲವರು ಅನೇಕ ಮಂದಿ ಇದ್ದಾರೆ. ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಕೇಂದ್ರ ಸರ್ಕಾರದ ನಮಗೆ ನೇರವಾಗಿ ಗೊತ್ತಿದೆ, ನಮ್ಮ ಹತ್ರ ಪಟ್ಟಿ ಇದೆ, ಕೇಂದ್ರದ ಅನುದಾನದಿಂದ ಯಾವುದು ಬಂದೆ ಅಂತ. ಇವತ್ತು ಯಾವುದೇ ನಮಗೆ ಮಾಹಿತಿ ಬೇಕಾದರೂ ಕೂಡ ನಮಗೆ ಎಲ್ಲದು ಮಾಹಿತಿಗಳು ಇವತ್ತು ಸಿಗ್ತದೆ. ಯಾಕೆ ಹೇಳಿದರೆ ತಂತ್ರಜ್ಞಾನ ಅಷ್ಟು ಮುಂದಿದೆ. ಪ್ರತಿಯೊಬ್ಬರು ಕೂಡ ವಾಟ್ಸಪ್ಪಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾರೆ. ಕೇಂದ್ರ ಸರ್ಕಾರದಿಂದ ಬಂದಂಥ ಅನುದಾನದವರಿಗೆ ನಮ್ಮ ಶಾಸಕರಾದ ಅವರು ಸಹ ಬರಲಿ, ಶಾಸಕರು ಕ್ಷೇತ್ರದ ಶಾಸಕರು ಅದರಲ್ಲಿ ಪಾಲ್ಗೊಳ್ಳಿ. ಆದರೆ ಅದು ಕೇಂದ್ರದ್ದು, ಅವರಿಗೊಂದು ಅಟ್ಲೀಸ್ಟ್ ಸೌಜನ್ಯತೆ ಅದು ಇರಬೇಕಲ್ವ. ಇದು ಕೇಂದ್ರದ ಅನುದಾನ, ನಾವು ಮಾಡಿದ್ದೇವೆ ಅಂತ ಹೇಳುವ ಔದಾರ್ಯ ಆದರೂ ಇರಬೇಕಲ್ಲ. ಅಕ್ಕಿ ಕೊಡ್ತಾ ಇದ್ದಾರೆ,
ಅಕ್ಕಿಯನ್ನು ಕೊಡ್ತಾ ಇರುವಾಗ ಈ ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ನಾನೇ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರದ ಪಾಲೆಷ್ಟು ರಾಜ್ಯದ ಪಾಲೆಷ್ಟು ಅಂತ ಎಲ್ಲ ಜನರಿಗೆ ಗೊತ್ತಿದೆ. ಇವತ್ತು ನಾವೇ ರೇಷನ್ ಅಂಗಡಿಯಲ್ಲಿ ನಮ್ಮ ಮೋದಿಯವರ ಚಿತ್ರ ಹಾಕಿಕೊಂಡು ನಾವು ಹೇಳ್ತಾ ಇದ್ದೇವೆ, ಕೇಂದ್ರದವರು ಎಷ್ಟು ರೂಪಾಯಿಗೆ ನಾವು ಖರೀದಿ ಮಾಡ್ತಾ ಇದ್ದೇವೆ, ರಾಜ್ಯದವರು 1-2 ರೂಪಾಯಿಗೆ ಖರೀದಿ ಮಾಡಿ ಇಟ್ಕೊಂಡು ಅದನ್ನು ಕೊಡ್ತಾ ಇದ್ದು ಅಕ್ಕಿ ಭಾಗ್ಯ ಯೋಜನೆ ನನ್ನದೇ ಅಂತ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಕೇಂದ್ರದ ಯೋಜನೆಗಳನ್ನು ರಾಜ್ಯ ಸರ್ಕಾರ ನನ್ನದೇ ಅಂತ ಹೇಳಿಕೊಳ್ಳುವ ಬದಲು ಅವರು ಕೆಲವು ಒಳ್ಳೆ ಯೋಜನೆಯನ್ನು ಹಮ್ಮಿಕೊಳ್ಳಿ ಅಲ್ವಾ. ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಜನಸುರಕ್ಷಾ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಬಿಜೆಪಿ ರಾಜ್ಯ ಕಾರಣಿ ಸದಸ್ಯರಾದಂತಹ ಶ್ಯಾಮಲ ಎಸ್ ಕುಂದರ್ ಅವರು ಇದ್ರು. ಇವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಏನಿದು ಜನಸುರಕ್ಷಾ ಯಾತ್ರೆ, ಹಾಗೆ ಜನಸುರಕ್ಷಾ ಯಾತ್ರೆಯಲ್ಲಿ ಇರುವಂತಹ ಒಂದು ಸಾಕಷ್ಟು ಪ್ರಶ್ನೆಗಳು ಸಾಮಾನ್ಯ ಜನರಿಗೂ ಕೂಡ ಇದೆ. ಬಹಳಷ್ಟು ಯಾತ್ರೆಗಳು ನಡೆದಿದೆ ಈಗಾಗಲೇ. ಎಲ್ಲ ಪಕ್ಷದವರು ಒಂದು ರೀತಿಯಾದಂತಹ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದರಲ್ಲೇನು ಸ್ಪೆಷಲ್ ಆಗಿದೆ, ಇದರಲ್ಲಿ ಏನಿದೆ ಜನಸುರಕ್ಷಾ ಯಾತ್ರೆಯಲ್ಲಿ, ನಿಜಕ್ಕೂ ಇಂತಹ ಯಾತ್ರೆಗಳು ಬೇಕಾ ಅನ್ನುವಂಥದ್ದು ಬಹುಶಃ ಸಾಮಾನ್ಯ ಜನರಲ್ಲಿ ಹುಟ್ಕೊಂಡಂತಹ ಪ್ರಶ್ನೆ ಆಗಿದೆ. ನಾವೀಗ ಚರ್ಚೆ ಮಾಡ್ತಾ ಇದ್ದಂತಹ ವಿಷಯಗಳು, ಬಹಳಷ್ಟು ಯಾತ್ರೆಗಳು ನಡೀತು. ಸೊ ಜನಸಾಮಾನ್ಯರಿಗೆ ಒಂದು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ಬಹುದು. ಈ ರೀತಿ ಆದಂತಹ ಯಾತ್ರೆಗಳು ಅಥವಾ ಪಾದಯಾತ್ರೆಗಳು ಕೇವಲ 1-2 ದಿನಕ್ಕೆ ಸೀಮಿತ ಮಾತ್ರ. ಆ ಒಂದು ನಡೆದಂತಹ ಕಾಲಘಟ್ಟಕ್ಕೆ ಮಾತ್ರ ಇದು ಪ್ರಚಾರದಲ್ಲಿರ್ತದೆ. ತದನಂತರ ಎಲ್ಲದೂ ಆಸ್ ಯೂಶುವಲ್ ಹೇಗೆ ಇರ್ತದೆ ಹಾಗೇನೆ ನಡ್ಕೊಂಡು ಹೋಗ್ತದೆ. ಬಹುಶಃ ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಬರ್ತದೆ, ಈ ರೀತಿ ಆದಂಥದ್ದು ಸಾವಿರಾರು ಆಗ್ತದೆ, ಇದರಿಂದ ನಮ್ಗೇನು ಪ್ರಯೋಜನ ಅನ್ನುವಂಥದ್ದು. ಸೊ ಇದಕ್ಕೇನಂತೀರಾ? ಒಂದು ಸಣ್ಣ ಗ್ರಾಮವನ್ನು ತೆಗೆದುಕೊಳ್ಳಿ, ಗ್ರಾಮವು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದ್ರೆ ಯಾರು ಕೂಡ ಜನರು ಏನು ಮಾತಾಡೋದಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆಗಳಿರ್ಬೋದು, ಅಭಿವೃದ್ಧಿ ಕೆಲಸ ಇರ್ಬೋದು, ಎಲ್ಲ ವಿಚಾರಗಳು ಗ್ರಾಮದಲ್ಲಿ ಚೆನ್ನಾಗಿ ನಡೆದ್ರೆ, ನಾನೊಂದು ಗ್ರಾಮವನ್ನು ತೆಗೆದುಕೊಂಡು ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಆವಾಗ ಆ ಗ್ರಾಮ ಪಂಚಾಯತ್ನ ಆಡಳಿತ ಇರ್ಬೋದು, ಅಲ್ಲಿಯ ಕಾರ್ಯಕರ್ತರು ಎಲ್ಲ ಬೇರೆ ಬೇರೆ ರೀತಿಯ ಕಾರ್ಯಕರ್ತರಿರ್ತಾರೆ, ಬೇರೆ ಬೇರೆ ರೀತಿಯ ನಾಯಕರಿರ್ತಾರೆ, ಬೇರೆ ಬೇರೆ ರೀತಿಯ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಕರ್ತರು ಆ ಪ್ರದೇಶದಲ್ಲಿ ಇರ್ತಾರೆ. ಅಂತ ಒಳ್ಳೆಯದಾಗಿ ನಡೀತಾ ಇದ್ರೆ ಯಾರು ಕೂಡ ಮಾತಾಡಲಿಕ್ಕೆ ಬರೋದಿಲ್ಲ. ಇಂಥ ಒಳ್ಳೆ ಗ್ರಾಮದಲ್ಲಿ ಒಂದು ಶರಾಬು ಅಂಗಡಿ ಅಂತ ಇಂಥದ್ದೊಂದು ಬಂದಾಗ ಇಡೀ ಒಂದು ಗ್ರಾಮದ ಜೀವನ ಅಸ್ತವ್ಯಸ್ತ ಆದಾಗ ಅಲ್ಲಿ ಗ್ರಾಮದ ಪುರುಷರಿಗೆ ಆ ಶರಾಬು ಅಂಗಡಿಯ ಇದು ಅವರಿಗೆ ಖುಷಿ ಆಗ್ಬೋದು ಅಲ್ಲಿ. ಆದರೆ ಮನೆಯ ಮಹಿಳೆಯರು ಎಚ್ಚೆತ್ತುಕೊಳ್ತಾರೆ. ಮೊದಲು ಎಚ್ಚೆತ್ತುಕೊಂಡು ಶರಾಬು ಅಂಗಡಿಯನ್ನು ಬಂದ್ ಮಾಡುವವರೆಗೆ ಅದನ್ನು ಕರೆ ನೀಡಿ ಬಂದ್ ಮಾಡಿಸುವಂಥ ತಾಕತ್ತು ಇವತ್ತು ನಮ್ಮ ಮಹಿಳೆಯರಲ್ಲಿದೆ. ಅನೇಕ ಘಟನೆಗಳು ಇಂಥದ್ದಾಗಿದೆ. ಎಲ್ಲವೂ ಸರಾಸಗಟಾಗಿ ಒಳ್ಳೆ ರೀತಿ ನಡೆದುಕೊಂಡು ಹೋಗಿದ್ರೆ ಯಾರು ಏನು ಮಾತಾಡೋದಿಲ್ಲ. ಅಲ್ಲೇನಾದರೂ ತೊಂದರೆ ಬಂತ, ಅದು ಬೇರೆ ಕಡೆ ತೊಂದರೆ ಆದಾಗ ಯಾರು ಮಾತಾಡೋದಿಲ್ಲ. ನೇರವಾಗಿ ನನ್ನ ಮನೆಯ ನನ್ನ ಕಾಲಬುಡಕ್ಕೆ ಬಂತು ಅಂತ ಹೇಳಿದಾಗ ಆ ಜನರು ಎಚ್ಚೆತ್ತುಕೊಳ್ಳೇಬೇಕಲ್ಲ. ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ಮನುಷ್ಯನಾಗಿ ಏನು ಪ್ರಯೋಜನ? ಒಬ್ಬರ ಕಷ್ಟಕ್ಕೆ ನಾವು ಸ್ಪಂದನೆಯನ್ನು ಕೊಡದಿದ್ದರೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳದಿದ್ದರೆ ಈ ಸಮಾಜದಲ್ಲಿ ಇದೇನು ಪ್ರಯೋಜನ ಹೇಳಿ? ಪ್ರತಿಯೊಬ್ಬರು ಇಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇಷ್ಟು ಅಮಾಯಕ ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ. ಸರ್ಕಾರ ಸುಮ್ಮನೆ ಕೂತಿದೆ. ಒಂದು ಕಡೆ ಅವರಿಗೆ ಸಪೋರ್ಟ್ ಮಾಡುವ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸರ್ಕಾರದ ಆಡಳಿತವನ್ನು ಜನರು ಗಮನಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಳ್ಳೆಯ ಅಧಿಕಾರ ಮಾಡ್ತಿರುವಂತಹ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನಾವು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ವಾಟ್ಸಪ್ ಮುಖಾಂತರ ಎಲ್ಲ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೂ ಕೂಡ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಪಕ್ಕದ ಜಿಲ್ಲೆಯಲ್ಲಿ ಆದಂಥ ಸಮಸ್ಯೆ ನಮ್ಮ ಜಿಲ್ಲೆಗೆ ಬರಬಾರ್ದು. ಆ ದೃಷ್ಟಿಯಿಂದ ಒಂದು ಕಡೆ ಯಾರು ಕಾರ್ಯಕರ್ತರ ಹತ್ಯೆ ಆಗಿದೆ ಆ ಮನೆಯವರ ನೋವಿನೊಂದಿಗೆ ನಾವಿದ್ದೇವೆ, ಅವರ ಕಷ್ಟಕ್ಕೆ ನಾವಿದ್ದೇವೆ, ಅವರ ಭಾವನೆಗೆ ಬೆಲೆ ಕೊಡುವಂಥ ವ್ಯವಸ್ಥೆ ನಮ್ಮ ಕಾರ್ಯಕರ್ತರಲ್ಲಿದೆ. ಆ ದೃಷ್ಟಿಯಿಂದ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಇಂಥ ಒಂದು ಪಾದಯಾತ್ರೆಯಿಂದ ಜನಸಾಮಾನ್ಯರಿಗೆ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು. ಪ್ರಯೋಜನಕ್ಕಿಂತ ನಾನು ನಿಮ್ಗೆ ಹೇಳಿದೆ, ಈ ಪಾದಯಾತ್ರೆ ವಿಶೇಷವಾಗಿ ಭಾವನಾತ್ಮಕ. ಪ್ರಯೋಜನ ಅಂತ ಹೇಳಿದರೆ ಅವರು ಕೂಡ ಎಚ್ಚೆತ್ತುಕೊಳ್ತಾರೆ. ಇವತ್ತು ಅಲ್ಲಿ ಆದಂತಹ ಕೃತ್ಯಗಳು ನಾಳೆ ನಮ್ಮೂರಲ್ಲಿ ಆಗಬಾರ್ದು, ನಮ್ಮೂರಿನ ಹುಡುಗರಿಗೆ ಯಾವುದೇ ತೊಂದರೆ ಆಗಬಾರ್ದು, ನಮ್ಮೂರಿನ ಯುವತಿಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ
ಎಚ್ಚೆತ್ತುಕೊಳ್ಬೇಕಾಗಿದ್ರೆ ಇವತ್ತು ತಯಾರಿ ಮಾಡಲೇಬೇಕಲ್ವಾ? ಇವತ್ತು ನಮ್ಮ ಪಾದಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲೇಬೇಕಲ್ವಾ? ನಾವು ಆ ಅಜೆಂಡವನ್ನೇ ಇಟ್ಟುಕೊಂಡು ಹೋಗ್ತಾ ಇದ್ದೇವಲ್ವಾ? ಕೊನೆಯದಾಗಿ ಈ ಒಂದು ಜನಸುರಕ್ಷಾ ಯಾತ್ರೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಸಮಾಜ ವಿದ್ರೋಹಿ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ದೇಶದ್ರೋಹಿ ಸಂಘಟನೆ ಆಗಿರುವಂತಹ PFI ಹಾಗೂ SDP ಯನ್ನು ನಿಷೇಧ ಮಾಡಬೇಕು. ರಾಜ್ಯದಲ್ಲಿ ಹಿಂದೂಗಳ ಮೇಲಾಗಿರುವಂತಹ ಅನೇಕ ಹತ್ಯೆ ಇರ್ಬೋದು, ಹಲ್ಲೆ ಇರ್ಬೋದು, ಅದನ್ನು CBIಗೆ ಹಸ್ತಾಂತರಿಸಬೇಕು. ಸಮಾಜಘಾತಕ ಸಂಘಟನೆಗಳಿಗೆ ಮತ್ತು ಕೋಮು ಹಿಂಸೆಗೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಸಚಿವರನ್ನು ವಜಾಗೊಳಿಸಬೇಕು. ಇದು ನಮ್ಮ ಉದ್ದೇಶ. ಒಟ್ಟಾರೆಯಾಗಿ ಹಿಂದೂ ಕಾರ್ಯಕರ್ತರ ಹತ್ಯೆ ಮುಂದಿನ ದಿನಗಳಲ್ಲಿ ಆಗಬಾರದು. ಹಿಂದುತ್ವಕ್ಕಾಗಿ, ಈ ರಾಜ್ಯದ ರಕ್ಷಣೆಗಾಗಿ ಪ್ರತಿಯೊಬ್ಬರ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಡೆಯಲ್ಲಿ ನಾವು ಇಂತಹ ವಿಚಾರವನ್ನು ಕೇಳಬಾರ್ದು. ಒಳ್ಳೆಯ ಅಧಿಕಾರಿಗಳಿರ್ಬೋದು, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇರ್ಬೋದು, ಇದೆಲ್ಲವನ್ನು ತಡೆಗಟ್ಟಬೇಕಾದಂತಾದರೆ ಈ ಜನಸುರಕ್ಷಾ ಯಾತ್ರೆ ನಿಜವಾಗ್ಲೂ ಒಂದು ಹಂತಕ್ಕೆ ಮುಟ್ತದೆ ಮತ್ತು ಇದರ ರಿಸಲ್ಟನ್ನು ಖಂಡಿತವಾಗಿ ನಾವು ಎಲ್ಲರೂ ಪಡೆದುಕೊಳ್ತೇವೆ. ಮತ್ತು ನಮ್ಮ ಈ ಜನಸುರಕ್ಷಾ ಯಾತ್ರೆಯಲ್ಲಿ ಗ್ರಾಮದಿಂದ ಹಿಡಿದು ಪಟ್ಟಣದವರೆಗೆ ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊಂದು ಕಾರ್ಯಕರ್ತರು ಕೂಡ ನಮ್ಮ ಈ ಯಾತ್ರೆಯಲ್ಲಿ ಅವರು ಕೈ ಜೋಡಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಒಂದು BJP ಪಕ್ಷ ಆಡಳಿತಕ್ಕೆ ಬಂದರೆ ಜನತೆಗೆ ಯಾವ ರೀತಿಯಾದಂತಹ ಬದಲಾವಣೆಯನ್ನು ಕೊಡ್ತೀರಾ? ನಾವು ಈ ಹಿಂದೆ ಆಡಳಿತ ಮಾಡಿದಾಗ ನೋಡಿದರೆ ನೀವು ಯಾವ ರೀತಿ ಆಡಳಿತ ಅಂತ ಹೇಳಿದರೆ, ಯಾವುದೇ ಒಂದು ಯೋಜನೆಯನ್ನು ತರುವಾಗ ಅದರಲ್ಲಿ ಭೇದ ಭಾವ ಮಾಡ್ತಾ ಇಲ್ಲ. ಯೋಜನೆಯನ್ನು ಕೊಡುವಾಗ ಆಗಲಿ, ಅದನ್ನು ಹಂಚುವ ದೃಷ್ಟಿಯಿಂದಾಗಲಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡುವಂಥ ಸಿದ್ದರಾಮಯ್ಯ ಸರ್ಕಾರ ಜಾತಿ ಮಧ್ಯೆ ಏನು ವಿಷ ಬೀಜ ಬಿತ್ತಾ ಇದ್ದಾರಾ ಅಂತಹ ವಿಚಾರಕ್ಕೆ ಕೈ ಹಾಕುವುದಿಲ್ಲ. ಧರ್ಮದ ಮಧ್ಯೆ ಇರಲಿ ಭೇದ ಭಾವ ಮಾಡುವಂಥ ವ್ಯವಸ್ಥೆಗೆ ಹೋಗುವುದಿಲ್ಲ. ಈಗಾಗಲೇ ಏನು ಮಠ ಮಂದಿರಗಳು ಇದೆಲ್ಲ ಹೇಳ್ತಾ ಇದ್ದಾರೆ, ಖಾಸಗೀಕರಣಕ್ಕೆ ಅವರು ಕೊಡಬೇಕು ಅಂತ. ಮಠ ಮಂದಿರಗಳು ಇರ್ಬೋದು, ಇದು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ. ಇಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಧರ್ಮದ ಜಾಗೃತಿಗೆ, ಅವರು ಧರ್ಮ ಜಾಗೃತಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವರಿಗೆ ಆದಂತಹ ಕೆಲವು ನಮ್ಮದೇ ಕೆಲವು ವಿಚಾರಗಳಿದ್ದೇವೆ, ನಾವು ಕೆಲವು ಸಿದ್ಧಾಂತವನ್ನು ಅಳವಡಿಸ್ತಾ ಹೋಗ್ತೇವೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ, ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಯಾವುದೇ ಒಂದು ಈ ರೀತಿಯ ತೊಂದರೆಗಳು ಮುಂದಿನ ದಿನದಲ್ಲಿ ಗಾಂಧೀಜಿಯವರು ಯಾವ ಕನಸನ್ನು ಕಂಡಿದ್ರ ಮಧ್ಯರಾತ್ರಿ ಒಬ್ಬಂಟಿ ಮಹಿಳೆ ಈ ರಾಜ್ಯದಲ್ಲಿ ತಿರುಗುವಂತಹ ವ್ಯವಸ್ಥೆ, ಆ ಸುರಕ್ಷತೆ ಅವಳಲ್ಲಿ ಹುಟ್ಟಬೇಕಂತಾದರೆ ಅಂತಹ ಒಂದು ಸುರಕ್ಷತೆಗೆ ಆ ರೀತಿಯ ಭಾವನೆ ಕೂಡ ಜನರಲ್ಲಿ ಬರಬೇಕಲ್ವಾ? ಇವತ್ತು ನಾವು ಯಾರಾದರೂ ಎಣಿಸ್ಲಿಕ್ಕೂ ಸಾಧ್ಯವಿಲ್ಲ. ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಸಿಗ್ತದೆ ಅಂತ ಯಾರು ಕೂಡ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರ ಏನು ನಮ್ಮ ಕಾರ್ಯಕರ್ತರಿರ್ಬೋದು, ಎಲ್ಲರ ರಕ್ಷಣೆಯ ಜವಾಬ್ದಾರಿ ನಮಗಿದೆ. ಗಾಂಧೀಜಿಯವರು ಕಂಡಂತಹ ಕನಸು ಏನು, ಮಧ್ಯರಾತ್ರಿಯಲ್ಲಿ ಒಬ್ಬ ಮಹಿಳೆ ನಿಸ್ಸಂದೇಹವಾಗಿ ಈ ಪ್ರದೇಶದಲ್ಲಿ ಓಡಾಡುವಂಥ ಒಂದು ವ್ಯವಸ್ಥೆ, ಒಂದು ಕಲ್ಪನೆ ನಮ್ಮ ರಾಜ್ಯದಲ್ಲಿ ಆಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅನೇಕ ಸಾಧನೆಯನ್ನು, ಕೇಂದ್ರ ಸರ್ಕಾರ ನಮಗೆ ಅನೇಕ ಯೋಜನೆಯನ್ನು ಕೊಟ್ಟಿದೆ. ಮತ್ತೊಮ್ಮೆ ಈ ಯೋಜನೆಯನ್ನೆಲ್ಲ ನಾವು ಜನರಿಗೆ ಮುಟ್ಟಿಸುವಲ್ಲಿ, ಜನ್ಧನ್ ಯೋಜನೆ ಇರ್ಬೋದು, ಪ್ರತಿಯೊಂದು ಮನೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಉಜ್ವಲ ಯೋಜನೆ ಇರ್ಬೋದು, ಇಂತಹ ಅನೇಕ ಯೋಜನೆಯಲ್ಲಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಕಾರ್ಯಕರ್ತರು ಮಾಡ್ತಾ ಇದ್ದೇವೆ. ಇವತ್ತು ಹೆಮ್ಮೆಯಿಂದ ಭಾರತದ ಬಗ್ಗೆ ವಿದೇಶದಲ್ಲಿ ಕೂಡ ವಾಸ ಮಾಡ್ತಾ ಇರುವಂಥ ಭಾರತೀಯರು ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ಪ್ರಧಾನಿಯಿಂದ ಆಗಿದೆ. ಆದ್ದರಿಂದ ಅಂತಹ ಪ್ರಧಾನಿಯ ನೇತೃತ್ವದಲ್ಲಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ BJPಯ ತಾವರೆ ಅರಳಬೇಕು. ಆ ದೃಷ್ಟಿಯಿಂದ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಈ ಭಾಗಕ್ಕೆ ಹಲವಾರು ಪ್ರವಾಸಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಬೇಕನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತರು ಕೂಡ ಅಷ್ಟೇ ಹುಮ್ಮದರಾಗಿ, ಕಾರ್ಯಕರ್ತರು ನಾಯಕರು ಎಲ್ಲ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ವಿಶ್ವಾಸ ಇದೆ, ಮತ್ತೊಮ್ಮೆ ಈ ರಾಜ್ಯದ ಜನರು BJPಯ ತಾವರೆಯನ್ನು ಅರಳಿಸ್ತಾರೆ ಅನ್ನುವಂತಹ ಭಾವನೆ ನಮ್ಮೆಲ್ಲರಿಗಿದೆ. ಆ ದೃಷ್ಟಿಯಿಂದ ಈ ಯಾತ್ರೆ ಒಂದು, ನಾನು ಹೇಳಿದೆ, ರಾಜಕೀಯವಾಗಿ ಚುನಾವಣೆ ದೃಷ್ಟಿಯಿಂದ ಹಮ್ಮಿಕೊಂಡಂಥ ಯಾತ್ರೆ ಇದಲ್ಲ. ನಾವೇನು ಜನಸುರಕ್ಷಾ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ, ನಮ್ಮ ಹಿಂದೂ ಕಾರ್ಯಕರ್ತರ ಏನು ಸಾವಾಗಿದೆ ಅವರಿಗೆ ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಇಂತಹ ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ಮನೆಯವರು, ಈ ಸಮಾಜದ ಪ್ರತಿಯೊಬ್ಬರು ಕೂಡ
ಕೈ ಜೋಡಿಸ್ತಾರೆ ಅನ್ನುವಂತಹ ಒಂದು ಆಶಯ ನಮ್ಮಲ್ಲಿ ಇದೆ ಮತ್ತು ಆ ಭಾವನೆ ನಮಗೆ ಕೂಡ ಉಂಟಾಗಿದೆ. ಯಾಕೆ ಹೇಳಿದ್ರೆ ನಾವು ಕೂಡ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಮಂದಿ ಹೇಳ್ತಾ ಇದ್ದಾರೆ, ಇದು ಮುಂದಿನ ದಿನಗಳಲ್ಲಿ ಇಂತಹ ವ್ಯವಸ್ಥೆ ಆಗಬಾರ್ದು, ನಾವೆಲ್ಲ ಈ ಪಾದಯಾತ್ರೆಯಲ್ಲಿ ಬರ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಯಶಸ್ವಿಯಾಗಿ ಖಂಡಿತವಾಗಿ ಈ ಪಾದಯಾತ್ರೆ ನೆರವೇರ್ತದೆ ಅನ್ನುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಇಷ್ಟೊತ್ತು ಬಂದು ನಮ್ಮ ಜೊತೆ ಈ ಜನಸುರಕ್ಷಾ ಯಾತ್ರೆ ಅಂದ್ರೇನು, ಹಾಗೆ ಜನಸಾಮಾನ್ಯರಲ್ಲಿದ್ದಂತಹ ಬಹುತೇಕ ಗೊಂದಲಗಳು ಈ ಒಂದು ಯಾತ್ರೆಯ ಬಗ್ಗೆ, ಮತ್ತೊಮ್ಮೆ ಎಲ್ಲಾದರೂ BJP ಕೋಮುಗಲಭೆಗೆ ಕುಮ್ಮಕ್ಕು ನೀಡ್ತಾ ಇದೆಯಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿತ್ತು. ಸೊ ಇಲ್ಲಿಗೆ ಬಂದು ಯಾವ ರೀತಿ ತಯಾರಿಗಳನ್ನು ನಡೆಸ್ತಾ ಇದ್ದೀರಿ, ಸೊ ಈ ಯಾತ್ರೆಯ ಒಂದು ಉದ್ದೇಶ ಏನು, ಹಾಗೆ BJP ಸರ್ಕಾರದ ಒಂದು ಬಂದರೆ ಅಜೆಂಡಾ ಏನು, ಈ ರೀತಿಯಾಗಿ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಹೇಳಿ ಮೇಡಮ್. ಕೋಮುಗಲಭೆಯ ಬಗ್ಗೆ ಯಾವತ್ತೂ ನಮ್ಮ ಸಂಘಟನೆಯವರು ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಆಡಳಿತ ಬಂದ ನಂತರ ಮಕ್ಕಳಿಗೆ ನೀಡುವಂತಹ ಅನ್ನವನ್ನು ಕಸಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇರೇನು ಬೇಡ, ಕಲ್ಲಡ್ಕ ಶಾಲೆಯ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಕಲಿಯುವಂಥ ಮಕ್ಕಳಿಗೆ ದೇವಸ್ಥಾನದಿಂದ ಏನು ಊಟ ಹೋಗ್ತಿತ್ತು, ಇದು ಹಿಂದಿನ ಸರ್ಕಾರದಲ್ಲಿ ಹೋಗಿತ್ತು. ಇಷ್ಟು ವರ್ಷ ಬಂದದನ್ನು ಏಕಾಏಕಿಯಾಗಿ ಈ ಸಂದರ್ಭದಲ್ಲಿ ನಿಲ್ಲಿಸಿದ್ದು ಈ ಒಂದು ಸರ್ಕಾರದ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಆದ್ದರಿಂದ ಇವತ್ತು ಮಕ್ಕಳಿಗೂ ಕೂಡ ಗೊತ್ತಾಗಿದೆ, ಕಾಂಗ್ರೆಸ್ ಸರ್ಕಾರದವರು ಬಂದರೆ ನಮ್ಮ ಅನ್ನವನ್ನು ಕೂಡ ಕಸಿತಾರೆ, ಬಟ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಆದ್ದರಿಂದ ಇವತ್ತು ಮಕ್ಕಳಲ್ಲಿ ಶುರುವಾಗಿದೆ ಅಂತಹ ಭಾವನೆ. ಮಕ್ಕಳಿಗೆ ಆ ಭಾವನೆಯನ್ನು ಮೂಡಿಸಿದೆ ಈ ಕಾಂಗ್ರೆಸ್ ಸರ್ಕಾರ. ವಿರುದ್ಧ ಭಾವನೆ, ಒಳ್ಳೆಯ ಭಾವನೆಯನ್ನು ಏನು ನಡೀತಾ ಇತ್ತು ಆ ರೀತಿಯ ನಡಿಬೋದಿತ್ತು. ಆದರೆ ಮಕ್ಕಳ ಅನ್ನವನ್ನು ಕಸಿಯುವಂಥ ವ್ಯವಸ್ಥೆಗೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿತ್ತ, ಇವರು ಇನ್ನೇನು ಮಾಡ್ಯಾರು ಅನ್ನುವಂಥ ಪ್ರಶ್ನೆ ಮಕ್ಕಳಲ್ಲಿ ಅಲ್ಲ, ಮಕ್ಕಳ ತಾಯಂದಿರಲ್ಲಿ ಕೂಡ ಹುಟ್ಟಿ ಬಂದಿದೆ. ಒಂದು ಪಾಯಿಂಟ್. ಎಸ್, ಯಾವುದೇ ರೀತಿಯಾದಂಥ ಒಂದು ಕೋಮುಗಲಭೆಯನ್ನು ಹುಟ್ಕೊಂಡಿಲ್ಲ. ಜನಸುರಕ್ಷಾ ಯಾತ್ರೆ ಅನ್ನುವಂಥದ್ದು ಕೇವಲ ಜನರ ಸುರಕ್ಷತೆಗಾಗಿ ಮಾಡುವಂತಹ ಒಂದು ಯಾತ್ರೆ ಅನ್ನುವಂಥದ್ದು. ಹಾಗೆ ಇದರ ಉದ್ದೇಶ ಹಾಗೂ ಇದರ ತಯಾರಿಗಳ ಬಗ್ಗೆ ಬಂದು ನಮ್ಮ ಜೊತೆ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಎಸ್, ನೋಡಿದ್ರಲ್ಲ ಜನಸುರಕ್ಷಾ ಯಾತ್ರೆಯ ತಯಾರಿ ಹೇಗಿತ್ತು, ಹಾಗೆ ಅದರ ಉದ್ದೇಶ ಏನು. ಸಾಕಷ್ಟು ಗೊಂದಲಗಳಿತ್ತು ಜನರಲ್ಲಿ, ಜನಸುರಕ್ಷಾ ಯಾತ್ರೆ ಎಂದ್ರೇನು ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು. ಯಾಕೆ ಮತ್ತೊಮ್ಮೆ ಯಾತ್ರೆಗಳನ್ನ ಮಾಡ್ತಾ ಇದ್ದಾರೆ, ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಇದರ ಅಧೇಯ ಉದ್ದೇಶಗಳು ನಿಮಗೆ ತಿಳಿದಿರ್ಬೋದು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.